ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ತೇಜಸ್ವಿನಿ ಹಾಸ್ಪಿಟಲ್ ಮತ್ತು ಉದ್ಯಾವರ ಜಯಲಕ್ಷ್ಮಿ ಸಿಲ್ಕ್ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ವಿಕ್ಕಿ ಶೆಟ್ಟಿ ಬೆದ್ರ, ಅಂದರೆ ವಿಕಾಸ್ ಶೆಟ್ಟಿ ಮೂಡಿಬಿದ್ರೆ ಅವರು. ನನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಿದ್ದೇನೆ. ನಮಸ್ಕಾರ. ನಮಸ್ಕಾರ. ಸೊ ಬಹಳ ಪ್ರಮುಖವಾಗಿರೋ ಪ್ರಶ್ನೆ ಇರೋದು, ನಮ್ಮ ಜೀವನದಲ್ಲಿ ಗೊತ್ತಿದ್ದವರು ಅಥವಾ ಹಿರಿಯರು, ಮಾರ್ಗದರ್ಶಕರು ಅಥವಾ ಆಧ್ಯಾತ್ಮಿಕ ಚಿಂತಕರನ್ನು ಮಾತನ್ನು ಹೇಳ್ತಾರೆ, ಮನುಷ್ಯನಿಗೆ 2 ಅಕೌಂಟ್ ಇರಬೇಕು ಅಂತ. ಒಂದು ಆರ್ಥಿಕತೆ ಅಂದರೆ ಹಣದ ಅಕೌಂಟ್, ಅಂದರೆ ಇನ್ನೊಂದು ಆಶೀರ್ವಾದದ ಬ್ಲೆಸ್ಸಿಂಗ್ಸ್, ಆ ಅಕೌಂಟ್ ಇರಬೇಕು ಅಂತ. ಅಂದರೆ ನಾವು ಜೀವನದಲ್ಲಿ ಬದುಕುವುದಕ್ಕಾಗಿ ದುಡಿತೇವೆ, ಆದರೆ ಆಶೀರ್ವಾದ ಪಡೆದುಕೊಳ್ಬೇಕು ಅಂತೇಳಿ ಕೆಲಸ ಮಾಡುವುದು ಅಥವಾ ಅದಕ್ಕಾಗಿ ಶ್ರಮ ವಹಿಸುವುದು ಮತ್ತು ನಮ್ಮಿಂದಾಗುವಂತಹ ಸಹಾಯವನ್ನು ಅಥವಾ ಒಂದು ಯಾವ ರೀತಿಯಲ್ಲಿ ಅವರಿಗೆ ಹೆಲ್ಪ್ ಅಂತ ಏನು ಹೇಳ್ತೇವೆ, ಎಲ್ಲ ಕಡೆಗಳಿಂದಲೂ ಕೂಡ ಒಟ್ಟು ಮಾಡಿ ಒಬ್ಬ ಅಸಹಾಯಕರಿಗೆ ಅಥವಾ ನಿರೀಕ್ಷೆ ಇರುವಂಥವರಿಗೆ ಅಥವಾ ಆಸ್ಪತ್ರೆಯ ಬೆಡ್ಡಲ್ಲಿ ಮಲಗಿಕೊಂಡು ಯಾವುದೇ ರೀತಿಯಲ್ಲಿ ಆರ್ಥಿಕ ಸಹಾಯ ಸಿಕ್ಕಿದರೆ ತಾನು ಆರೋಗ್ಯವಂತನಾಗ್ತೇನೆ ಎನ್ನುವಂಥ ನಿರೀಕ್ಷೆ ಇಟ್ಕೊಂಡವರಿಗೆ ಒಂದು ಸಹಾಯ ಮಾಡೋದಿದೆಯಲ್ಲ, ಅದು ಬಹುಶಃ ದೊಡ್ಡದು. ತುಂಬ ಜನ ಅದನ್ನು ಸೇವೆಯ ರೂಪದಲ್ಲಿ ಮಾಡ್ತಾ ಇದ್ದಾರೆ. ಆ ಹಂತದಲ್ಲಿ ವಿಕ್ಕಿ ಶೆಟ್ಟಿ ಎನ್ನುವಂಥ 23 ವರ್ಷದ IT ಕಲಿತಿರುವಂಥ, ಡಿಪ್ಲೊಮಾ ಕಲಿತಿರುವಂಥ, ಮೆಕ್ಯಾನಿಕಲ್ ಉದ್ಯೋಗವನ್ನು ಮಾಡುತ್ತಿರುವಂಥ ಓರ್ವ ಯುವಕ ಮೂರನೇ ಬಾರಿ ಹೀಗೆ ವೇಷವನ್ನು ಧರಿಸುವ ಮೂಲಕ ಜನರಿಂದ ನಿಧಿಯನ್ನು ಸಂಗ್ರಹಿಸಿಕೊಂಡು ಯಾರಿಗೆ ಅದು ಕೊಡಬೇಕೋ ಅವರಿಗೆ ತಲುಪಿಸುವಂಥ ಒಂದು ಶ್ರೇಷ್ಠ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇದು ಅವರ 3ನೇದು. ಪ್ರಥಮ ಬಾರಿ ಅವರು ಹಾಕಿದಾಗ ಆಳ್ವಾಸ್ ನುಡಿ ಸೀರಿಯಲ್ ಕೂಡ 1 ಲಕ್ಷದಷ್ಟು ಹಣ ಸಂಗ್ರಹವಾಗಿತ್ತು. 2ನೇ ಬಾರಿ ಅವರು ಕೂಡ 82-83 ಸಾವಿರ ಹಣವನ್ನು ಒಟ್ಟು ಮಾಡಿ ಕೊಟ್ಟಿದ್ದಾರೆ. ಈ ಬಾರಿ 3 ಲಕ್ಷ ರೂಪಾಯಿ ಅವರ ಸಂಗ್ರಹದಿಂದ ಅವರು ಅದನ್ನು ಒಟ್ಟು ಮಾಡಿ ನಿಹಾರಿಕಾ ಎನ್ನುವಂಥ 5 ವರ್ಷದ ಬ್ಲಡ್ ಕ್ಯಾನ್ಸರಿಂದ ಬಳಲುತ್ತಿರುವಂಥ ಒಂದು ಮಗುವಿಗೆ ಕೊಟ್ಟಿದ್ದಾರೆ. ಈ ಮೂಲಕ ಅವರು ಮಾಡುತ್ತಿರುವಂಥ ಸಾಧನೆ ಅಥವಾ ಶ್ರಮ ಅಥವಾ ಸೇವೆ ನಿಮ್ಮ ಮುಂದೆ ಇಟ್ಕೊಂಡು ನಿಮ್ಮಿಂದ ಕೂಡ ಆ ಪ್ರೋತ್ಸಾಹ ಸಿಗಲಿ ಮತ್ತು ಇಂಥವರು ವಿಕ್ಕಿ ಶೆಟ್ಟಿ ಬೆದ್ರ ಅಂಥವರು ಒಂದಿಷ್ಟು ಸಮಾಜಕ್ಕೆ ಪ್ರೇರಣೆ ಆಗಲಿ, ಬೇರೆ ಉಳಿದವರಿಗೆ ಕೂಡ ಒಂದು ರೀತಿಯಲ್ಲಿ ಹೊಸ ರೀತಿಯ ಯೋಚನೆಗಳನ್ನು ಮಾಡುವ ಮೂಲಕ ಹೇಗೆ ನಾವು ಪಾಪದವರಿಗೆ ಅಥವಾ ಹೀಗೆ ರೋಗಿಗಳಿಗೆ ಸಹಾಯ ಮಾಡುವಂಥ ಕೆಲಸವನ್ನು ಮಾಡಬಹುದು ಅಂತೇಳಿ ಅವರು ಇವತ್ತು ನಮಗೆ ತಮ್ಮ ಶ್ರೇಷ್ಠವಾಗಿರುವಂಥ ಕಾರ್ಯಗಳನ್ನು ತೋರಿಸ್ಕೊಟ್ಟಿದ್ದಾರೆ. ಸೊ ವಿಕ್ಕಿ ಶೆಟ್ಟಿ ಅವರೇ, ಮೊದಲಿಗೆ ನಿಮಗೆ ಹೀಗೆ ಮಾಡಬೇಕು ಅಂತ ಅನಿಸಿದ್ದು ಯಾವಾಗಂದ್ರೆ ರವಿ ಕಟ್ಪಾಡಿ ಅವರು ಈ ಥರ ಮಾಡಿ ಬಡ ಮಕ್ಕಳಿಗೆ ಹೆಲ್ಪ್ ಮಾಡ್ತಿದ್ರು. ಅವರಿಂದ ಪ್ರೇರಣೆ ಆಗಿ ನಾನು ಈ ಥರ ಅವರಂತೆ ಮಾಡ್ಬೇಕಂತ ಹೇಳಿ ಶುರು ಮಾಡಿದ್ದೆ. ಓಕೆ, ಎಸ್, ಕರೆಕ್ಟ್. ರವಿ ಕಟ್ಪಾಡಿ ಅವರು ಕೂಡ ಹೀಗೆ ವೇಷವನ್ನು ಧರಿಸಿಕೊಂಡು ನವರಾತ್ರಿಯ ಸಂದರ್ಭಗಳಲ್ಲಿ ಅಥವಾ ಅಷ್ಟಮಿ ಸಂದರ್ಭಗಳಲ್ಲಿ ಅಷ್ಟಮಿಗೆಲ್ಲ ಹೋಗಿ ಜನರಿಂದ ಹಣವನ್ನು ಸಂಗ್ರಹಿಸಿಕೊಂಡು ಕೊಡುವಂಥದ್ದು. ಬಹುಶಃ ಅವರಿಂದ ಪ್ರೇರಣೆ ನಿಮಗೆ ಆಗಿದೆ ಅಂತ ಹೇಳಿದ್ರೆ ತುಂಬ ದೊಡ್ಡ ವಿಚಾರ. ಆದರೂ ಕೂಡ ಒಂದು ನಿಮಗೆ ಬರುತ್ತೆ, ನಾವು ಸಹ ಹೀಗೆ ಮಾಡಬೇಕು ಅಂತೇಳಿ, ಆದರೆ ದಾರಿ ಸಿಗುವುದಿಲ್ಲ ಅಥವಾ ಹೇಗೆ ಮಾಡಬೇಕು ಅಂತ ಗೊತ್ತಿರೋದಿಲ್ಲ ಅಥವಾ ಒಂದಿಷ್ಟು ಜನರಿಂದ ನಿಮಗೆ ಕೂಡ ಒಂದು ಬೆಂಬಲ ಅಥವಾ ಒಂದು ಪ್ರೋತ್ಸಾಹ ಸಿಗುವುದಿಲ್ಲ. ಅದು ಹೇಗೆ ಸಿಕ್ಕಿತ್ತು ಸ್ಟಾರ್ಟಿಂಗ್ ಅಂತ ನಾನು ರವಿ ಕಟ್ಪಾಡಿ ಅವರು ನೋಡಿದ್ದಲ್ಲ, ನಾನು ಈ ಥರ ಮಾಡ್ಬೇಕಂತ ಅನಿಸಿತ್ತು. ಮೊದಲು ನನ್ನ ಸಂಘಟನೆ ಜವನಬಿದ್ರ ಅವರನ್ನು ಮನವಿ ಮಾಡಿದೆ ಈ ಥರ ಮಾಡ್ಬೇಕಂತ. ಅವರು ಪ್ರೋತ್ಸಾಹ ನೀಡಿ ಅವರೊಂದಿಗೆ ಮೊದಲು ಪ್ರಾರಂಭಿಸಿದೆ ಇದು. ಎಸ್, ಜವನರಭದ್ರ ಸಂಘಟನೆ ತುಂಬ ಒಳ್ಳೆಯ ಕೆಲಸವನ್ನು ಮೂಡುಬಿದ್ರೆಯಲ್ಲಿ ಮಾಡಿಕೊಂಡು ಬರ್ತಾ ಇದೆ. ಸ್ವಚ್ಛತೆ ಇರಬಹುದು ಅಥವಾ ಬೇರೆ ಬೇರೆ ರೀತಿಯಲ್ಲಿ. ಸೊ ಹಾಗೆ ಅವರ ಹತ್ರ ಹೋಗಿ ಏನು ಹೇಳಿದ್ರಿ? ನಾನು ಕೂಡ ಹೀಗೆ ಈ ತರ ವೇಷವಾಗಿ ಹಣ ಸಂಗ್ರಹಿಸಿ ಬಡ ಮಕ್ಕಳಿಗೆ ಕೊಡ್ಬೇಕಂತ ಇದೇನಂತ ಹೇಳಿದ್ದೆ. ಅದಕ್ಕೆ ಅವರು ಪ್ರೋತ್ಸಾಹ ನೀಡಿದ್ರು. ಅದರಿಂದ ಮೊದಲ ಬಾರಿ ಶುರುವಾಯಿತು. ಎಸ್, ಮೊದಲ ಬಾರಿ ಹೀಗೆ ನಿಮಗೆ ಕರೆಕ್ಟ್ ಯಾರಿಗೆ ಹೆಲ್ಪ್ ಮಾಡಬೇಕು ಅಂತ ಅನಿಸ್ ನಿಜ. ಯಾರಿಗೆ ಹೆಲ್ಪ್ ಮಾಡಬೇಕು ಅಂತ ಏನಾದರೂ ಮೊದಲೇ ನಮ್ಮ ಧವಳಭದ್ರ ಸಂಘಟನೆಗೆ ಒಂದು ಮನವಿ ಬಂದಿತ್ತು. ಸಾನ್ವಿ ಎಂಬ ಪುಟ್ಟ ಮಗು ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿದ್ದದ್ದು, ಅದಕ್ಕೆ ಹೆಲ್ಪ್ ಮಾಡಿದ್ವಿ ನಾವು. ಓಕೆ, ಆವಾಗ ಯಾವುದು ವೇಷ ಹಾಕಿದ್ರಿ ಅಂತ? ಅದು ವಿಭಿನ್ನ ವೇಷ ಹಾಕಿದ್ವಿ. ಓಕೆ, ಸೊ ನಿಮಗೆ ನಿರೀಕ್ಷೆ ಇದ್ದಷ್ಟು ಆ ಟೈಮಲ್ಲಿ ಬಂತ ಅಥವಾ ಒಂದಿಷ್ಟು ಕಡಿಮೆ? ಜಾಸ್ತಿ ಬಂತು. 1 ಲಕ್ಷ ಅಮೌಂಟ್ ಕಲೆಕ್ಷನ್ ಆಗಿತ್ತು. ಓಕೆ, ನೀವು ಅದನ್ನು ಹಾಗೆ ಅದು ಫ್ಯಾಮಿಲಿಗೆ ಕೊಟ್ಟಿದ್ದು, ಸಾನ್ವಿ ಅವರ ಫ್ಯಾಮಿಲಿ. ಓಕೆ, ಅದರಿಂದ ಈಗ ಮಗುವಿಗೆ ಮಗು ಚೇತರಿಕೆ ಕಂಡಿದೆ, ಈಗ ಆರೋಗ್ಯವಾಗಿದೆ.
ಓಕೆ ಎಸ್. ಸೆಕೆಂಡ್ ಟೈಮ್ ಹಾಕುವಾಗ ಯಾವುದು ಗುರಿ ಇತ್ತು ಮತ್ತು ಏನು ಸಾಧನೆ ಇತ್ತು? ಸೆಕೆಂಡ್ ಟೈಮ್ ಹೀಗೆ ಹೆಲ್ಪ್ ಮಾಡ್ಬೇಕಂತಿತ್ತು. ಒಂದು ನಮ್ಮ ನೇತಾಜಿ ಬ್ರಿಗೇಡ್ ವತಿಯಿಂದ ಸೆಕೆಂಡ್ ಟೈಮ್ ಹಾಕಿದ್ದೆ. ಅದು ಭವಿತ್ ಎಂಬ 9 ವರ್ಷದ ಮಗು ಗಂಟಲುಗಟ್ಟೆದು ನರ ಸಂಬಂಧಿ ಕಾಯಿಲೆಯಿಂದ ಬಳಲ್ತಿತ್ತು. ಅದಕ್ಕಾಗಿ ಸೆಕೆಂಡ್ ಟೈಮ್ ವೇಷ ಹಾಕಿ 83,000 ಕಲೆಕ್ಟ್ ಮಾಡಿ ಆ ಮಗುವಿಗೆ ಕೊಟ್ಟಿದ್ವಿ. ಓಕೆ. ಸೊ ಅದು ಎಲ್ಲಿ ಕಲೆಕ್ಟ್ ಅಂದ್ರೆ ಇದು ಕಟೀಲಲ್ಲಿ ಮಾಡಿದಾಗೆ ಅದು ಪ್ರಾರಂಭದಲ್ಲಿ ಆಳ್ವಾಸಲ್ಲಿ ಎರಡನೇ ಬಾರಿ ಮುಡಿಬಿದ್ರೆ ಕಂಬಳದಲ್ಲಿ ಮಾಡಿದ್ದು. ಮುಡಿಬಿದ್ರೆ ಕಂಬಳದಲ್ಲಿ. ಓಕೆ ಎಸ್. ಉಮನಾಥ್ ಕೋಟೆನವರದ್ದು ಆ ಕಂಬಳದಲ್ಲಿ ಮಾಡಿ. ಓಕೆ. ಇದು ಸೊ ಹಾಗಾದ್ರೆ ನಿಮ್ಮ ಪ್ರಕಾರ ಹೀಗೆ ಯಾವುದೇ ಒಂದು ಹಬ್ಬ ಅಥವಾ ಉತ್ಸವ ಇದ್ದಾಗ ಅಲ್ಲಿ ಜನ ಸೇರ್ತಾರೆ, ಯಾರಿಗಾದನ್ನು ಮಗುವಿಗೆ ಹೆಲ್ಪ್ ಮಾಡಲಿಕ್ಕೆ ನೀವು ಮೊದಲೇ ನಿರ್ಧಾರ ಮಾಡ್ತೀರಿ ಅಂತ? ಎಸ್. ಸೊ ಈಗ ಈ ವೇಷವನ್ನು ನೋಡುವಾಗ ತುಂಬ ಜನ ಹೇಳ್ತಾರೆ ಇದು ಅಷ್ಟು ಸುಲಭ ಅಲ್ಲ ಅದನ್ನು ವೇಷವನ್ನು ಧರಿಸುವುದು ಅಂತೇಳಿ. ಹೇಗೆ ನಿಮಗೆ ಇದೇ ವೇಷ ಹಾಕಬೇಕು ಅಥವಾ ಕಷ್ಟ ಆಗ್ತಿತ್ತು, ಆ ಭಾರ ಇರ್ಬೋದು ಅಥವಾ ಅದು ಬೇರೆ ಬೇರೆ ಪೇಂಟ್ ಇರ್ಬೋದು, ಹೇಗೆ ಅದನ್ನು ಒಪ್ಪಿಕೊಂಡ್ರಿ ಮಾಡಲಿಕ್ಕೆ ಅಂತ? ಅದು ವೇಷ ಹಾಕ್ಬೇಕಂತ ನೋಡಿದಾಗ ಅದು ಒಂದು ಅಟ್ರಾಕ್ಟಿವ್ ಆಗಿತ್ತು, ಹಾಗಾಗಿ ಅದನ್ನು ಆಯ್ದುಕೊಂಡ್ವಿ ನಾವು. ಓಕೆ ಎಸ್. ಸೊ ಕಷ್ಟ ಆಯ್ತಾ? ಹೌದು, ಅದು ತುಂಬ ಕಷ್ಟ ಆಯಿತು ವೇಷ ಹಾಕುವಾಗ. ಅಂದರೆ ಅದು ಉರಿತಾ ಇತ್ತು ಸ್ವಲ್ಪ, ಹಾಗಾಗಿ ಸ್ವಲ್ಪ ಬೆವರೆಲ್ಲ ಬಂದು ಸ್ವಲ್ಪ ಕಷ್ಟ ಆಯಿತು. ಅದು ಕೂಡ ಮಗುವಿಗೆ ಒಂದು ಮಗುವಿನ ಜೀವಕ್ಕೋಸ್ಕರ ಹೆಲ್ಪ್ ಮಾಡಿದಾಗ ಅದು ಕಷ್ಟ ಎಲ್ಲ ಕಾಣಲಿಲ್ಲ ನಮಗೆ, ಹಾಗಾಗಿ. ಎಸ್. ಸೊ ಕಷ್ಟದ ಬಣ್ಣವನ್ನು ಹಾಕಬೇಕು ಅಂತ ಹೇಳುವಾಗ ಕೆಲವರು ಎಸ್ ನಾವು ಯಾವುದೇ ಒಂದು ಹಾಕಿದ್ರೆ ಕೂಡ ಜನ ಕೊಡ್ತಾರೆ ಅಂತ ಅನ್ಕೊಳ್ತಾರೆ. ಆದರೆ ನೀವು ಇದನ್ನು ಹಾಕಬೇಕಾದ್ರೆ ಒಂದಿಷ್ಟು ಪ್ರಿಪ್ರೇಷನ್ ಕೂಡ ಇತ್ತು. ನಿಮ್ಗೆ ಹೇಳಿದ್ರು ಅವರು ಪೇಂಟ್ ಹೊಡೆಯೋರು ಅದು ತುಂಬ ಟೈಮ್ ಹಿಡಿತದೆ ಅಥವಾ ನಿಮಗೆ ಅದು ಕಷ್ಟ ಆಗ್ಬೋದು, ಹೇಗೆ ಅಂತ? ಹೌದು, ಪ್ರಿಪರೇಷನ್ ಅಂದ್ರೆ ಅದು ಬಟ್ಟೆಗೆ ಅದು ಇದು ಥರ್ಮಕೋಲಿಂದ ಮಾಡಿದ್ದ ವೇಷ. ಎಷ್ಟು ಹಿಡಿತದೆ? ಅದು 1/4 ಗಂಟೆ ಹಿಡಿತದೆ ಒಂದು ಮಾಡ್ಲಿಕ್ಕೆ ಹಾಕ್ಲಿಕ್ಕೆ ಅಷ್ಟೇ. ಓಕೆ ಎಸ್. ನಂತರ ಯಾರದನ್ನು ಪೇಂಟ್ ಅಂದ್ರೆ ನಿಮ್ಗೆ ಅದನ್ನು ಧರಿಸಿ ಅಂದ್ರೆ ಹೆಲ್ಪ್ ಮಾಡಿದ್ಯಾರು ಪೇಂಟ್? ಅದು ಚಿನ್ನು ಆರ್ಟ್ಸ್ ಅಂತ ಪಡುಬಿದ್ರಿ ಅವರು, ಅವ್ರ ಹತ್ರ ರೆಡಿ ಇರ್ತದೆ, ಅದನ್ನು ನಾವು ಹಾಕಿ ಮಾಡಿದ್ದು. ಓಕೆ ಎಸ್. ಸೊ ನೇತಾಜಿ ಬ್ರಿಗೇಡ್ನವರು ಹೇಗೆ ಸಪೋರ್ಟ್ ಮಾಡಿದ್ರು ಅಂತ? ನೇತಾಜಿ ಬ್ರಿಗೇಡ್ನವರು ಹೇಳಿದಾಗ ತುಂಬಾ ಬೆನ್ನು ತಟ್ಟಿ ಮೊದಲು ಪ್ರೋತ್ಸಾಹಿಸಿದವರೇ ಮಾಡುವ ಮಾಡುವ ಅಂತ. ಸೊ ಅವರಿಂದ ಅವರ ಶಕ್ತಿಯಿಂದ ನಾನು ಈ ತರ ವೇಷ ಮಾಡಲಿಕ್ಕೆ ನಮ್ಗೆ ಇದಾಯಿತು ಅಂತ ಹೇಳಿಕ್ಕೆ ಇಚ್ಛೆ. ಓಕೆ ಎಸ್. ಸೊ ಈ ಕಟೀಲಲ್ಲಿ ಹಾಕಬೇಕು ಅಂತ ನಿಮ್ಮದು ತುಂಬ ಮೊದಲೇ ನಿರ್ಧಾರ ಆಗಿತ್ತಾ? ನಿಮಗೆ ನಿಹಾರಿಕಾ ಮಗುವಿನ ಬಗ್ಗೆ ಹೇಗೆ ಯಾವಾಗ ಗೊತ್ತಾಯಿತು ಮತ್ತೆ ನಿಮ್ಗೇನೆ ಅಪ್ರೋಚ್ ಆದ್ರ? ಹೌದು, ನಿಹಾರಿಕಾ ಮಗುವಿನ ಬಗ್ಗೆ ವರ್ಷ ಸಾಮಾಜಿಕ ಜಾಲತಾಣದಲ್ಲಿ ಬರ್ತಾ ಇತ್ತು. ಮತ್ತೆ ಅವರ ತಂದೆಯಲ್ಲಿ ಸಂಪರ್ಕಿಸಿದಾಗ ಈ ತರ ಸಹಾಯ ಬೇಕಂತ ಹೇಳಿದ್ರು. ಅದರಿಂದ ಮತ್ತೆ ಅವರಿಗೆ ಸಹಾಯ ಮಾಡಲಿಕ್ಕೋಸ್ಕರ ಕಟೀಲಲ್ಲಿ ಬ್ರಹ್ಮಕಲಶದಲ್ಲಿ ವೇಷ ಹಾಕಿ ಸಹಾಯ ಮಾಡಿದ್ದು. ಓಕೆ ಎಸ್. ನಿರೀಕ್ಷೆಗಿಂತ ಜಾಸ್ತಿ ಏನಾದ್ರು ಸಂಗ್ರಹ ಆಯ್ತಾ ಅಥವಾ? ಹೌದು, 3 ಲಕ್ಷ ಸಂಗ್ರಹ ಇದೆ. ನಾವು ಅಷ್ಟು ಹಣ ಸಂಗ್ರಹ ಆಗುತ್ತೆ ಅಂತ ಎನಿಸಿರ್ಲಿಲ್ಲ, ಅಷ್ಟು ಸಂಗ್ರಹ ಆಗಿದೆ. ಓಕೆ. ಜನರ ಪ್ರೋತ್ಸಾಹ ಹೇಗಿತ್ತು ನಿಮ್ಮ? ಜನರ ಪ್ರೋತ್ಸಾಹ ತುಂಬಾ, ಜನರ ಪ್ರೋತ್ಸಾಹ ಇದ್ದದ್ರಿಂದ 3 ಲಕ್ಷ ಕಲೆಕ್ಷನ್ ಆಗಿದೆ ಅಂತ ಹೇಳಲಿಕ್ಕೆ ಇಚ್ಛೆ. ಓಕೆ. ಸ್ಟಾರ್ಟಿಂಗಲ್ಲಿ ಹೀಗೆ ನಿಮ್ಮ ಇಂಥ ಒಂದು ಮನಸ್ಸು ಅಥವಾ ಹೀಗೆ ರವಿ ಕಟ್ಪಾಡಿ ಅವ್ರ ಥರ ನಾನು ಕೂಡ ಸಮಾಜ ಸೇವೆ ಮಾಡಬೇಕು ಅಂತ ನಿಮಗೆ ಅನಿಸಿದ್ದು ಯಾವಾಗ ಹಾಕಿದರೆ ವಿಕಿ ಅವರೇ? ಅನಿಸಿದ್ದು ಯಾವಾಗಂದ್ರೆ ನಾನು ಅಮೃತ ಸಂಜೀವಿನ ಮೂಲಕ ತಿಂಗಳಿಗೆ ಸೇವೆ ಮಾಡ್ತಾ ಇತ್ತು, ಬಡವರ ಸೇವೆ. ಅದರಿಂದ ಅವರ ಸೇವೆ ನೋಡಿ ನಂಗೆ ಕೂಡ ಅವರಂತೆ ಸೇವಾ ಮನಮ ಹುಟ್ಟಿದ ನನ್ನ ಅಮೃತ ಸಂಜೀವಿನಿಂದ, ಹಾಗಾಗಿ ಮತ್ತೆ ಶುರು ಮಾಡಿದ್ದು ಇದೆಲ್ಲ. ಅವ್ರೇನ್ ಮಾಡ್ತಾರೆ? ಪ್ರತಿ ತಿಂಗಳು ಕೊಡ್ತಾರೆ? ಪ್ರತಿ ತಿಂಗಳು ಬಡವರಿಗೆ ಹಣ 3 ಯೋಜನೆ ತಗೊಳ್ತೇವೆ ತಿಂಗಳು. ಇದರವರೆಗೆ 53 ತಿಂಗಳಲ್ಲಿ 56 ಲಕ್ಷ ಬಡವರಿಗೆ ನೀಡಿದ್ದೇವೆ. ಓಕೆ. ಸೊ 56 ಲಕ್ಷ ಇಲ್ಲಿ ತನಕ. ಅಂದ್ರೆ ನಿಮ್ಮ ಚಿಕ್ಕ ಚಿಕ್ಕ ಕೆಲಸ ಮಾಡೋರು ಕೂಡ ಆದಷ್ಟು ಅದರಲ್ಲಿ ಚಿಕ್ಕ ಚಿಕ್ಕ ಕೆಲಸ ಮಾಡೋರು ಇರೋದು ತಿಂಗಳಿಗೆ 100-200 ಅಂತ ಹಾಕಿದ ಮೊತ್ತ ತಿಂಗಳಿಗೆ 2.5-3 ಲಕ್ಷ ಆಗ್ತದೆ. ಅದನ್ನು ನಾವು ಬಡವರಿಗೆ ನೀಡ್ತೇವೆ. ಓಕೆ ಎಸ್. ಹೇಗೆ ಅಂದ್ರೆ ನೀವು ಮೊದಲೇ ನಿಮ್ಮ ಹತ್ರ ಬರ್ತಾರ? ಹೌದು, ಮೊದಲು ನಮಗೆ ಮನೆಗೆ ಬಂದಿರ್ತದೆ. ನಾವು ಅದರಲ್ಲಿ ಆಯ್ದುಕೊಂಡು ತಿಂಗಳಿಗೆ 3 ಯೋಜನೆ ತಗೊಳ್ತೇವೆ. ಮತ್ತೆ ಅದಕ್ಕೆ ಹಣ ಒಟ್ಟು ಮಾಡಿ ಸಾಮಾಜಿಕ ಜಾಲತಾಣ ಹರಿಬಿಡ್ತೇವೆ. ಮತ್ತೆ ತಿಂಗಳಿಗೆ ಏನು ಅರ್ಪಣೆ ಇರ್ತದೆ ಯುವಕರದ್ದು ಅದನ್ನು ಹಾಕ್ತಾರೆ. ಹಾಗಾಗಿ 2.5-3 ಲಕ್ಷ ಆಗ್ತದೆ ತಿಂಗಳಿಗೆ. ಅದನ್ನು ನಾವು 3 ಫ್ಯಾಮಿಲಿಗೆ ನೀಡ್ತೇವೆ. ಓಕೆ. ಪ್ರತಿ ತಿಂಗಳು ನೀವು? ಪ್ರತಿ ತಿಂಗಳು ಮಾಡ್ತೇವೆ. ಓಕೆ. ಎಷ್ಟು ಜನ ಮೆಂಬರ್ಸ್ ಇದ್ದಾರೆ ಆ ಸಂಘಟನೆ? ಅದರಲ್ಲಿ 1,000ಕ್ಕಿಂತ ಮಿಗಿಲಾಗಿ ಮೆಂಬರ್ಸ್ ಇದ್ದಾರೆ. ಅಮೃತ ಸಂಜೀವಿನಿ ಸಂಸ್ಥೆ ಅದರ ಸಹ ಸಂಸ್ಥೆ 23 ಸಹ ಸಂಸ್ಥೆಗಳಿದೆ. ಅಮೃತ ಸಂಜೀವಿನಿ ಪುಣೆ ಮುಂಬೈ, ಅಮೃತ ಸಂಜೀವಿನಿ ಬೆದ್ರಾ, ಅಮೃತ ಸಂಜೀವಿನಿ ಬೆಳ್ತಂಗಡಿ, ಹಾಗೆ ಸಹ ಸಂಸ್ಥೆಗಳಿದೆ. ಓಕೆ. ಓಕೆ. ಸೊ ಒಂದು ಕಡೆ ಏನಾದ್ರು ಕೊಡ್ಲಿಕ್ಕೆ ಉಂಟು ಅಂತ ಹೇಳುವಾಗ ಪ್ರತಿ ತಿಂಗಳು ಎಲ್ಲರೂ ಕೂಡ ಅದಕ್ಕೆ ಬರ್ತಾರೆ. ಮೂರನೇ ಆದಿತ್ಯವಾರ ವಜ್ರದೇಹಿ ಮಠದಲ್ಲಿ ಚರ್ಚೆ ನಡೀತಿದೆ. ಚರ್ಚೆ ನಂತರ ಆ ಫ್ಯಾಮಿಲಿ ಮನೆಗೆ ಹೋಗಿ ಕೊಡ್ತೇವೆ. ಓಕೆ. ಓಕೆ. ಅಂದ್ರೆ ನೀವು ಎಲ್ಲರೂ ಸೇರಿ ಜನ ಸೇರಿ ನಿರ್ಧಾರ ಮಾಡ್ತೇವೆ. ಓಕೆ ಎಸ್. ಹಾಗಾದ್ರೆ ಆ ಸಂಘಟನೆ ಯಾರು ಸ್ಟಾರ್ಟ್ ಮಾಡಿದ್ದು? ಸಂಘಟನೆ ಯುವಕರಿಂದ ಸ್ಟಾರ್ಟ್ ಆಗಿದೆ. 17 ಮಂದಿ ಯುವಕರಿಂದ ಸ್ಟಾರ್ಟ್ ಆದ ಸಂಘಟನೆ ಈಗ 1,000ಕ್ಕಿಂತ ಅಧಿಕ ಮಂದಿ ಇದ್ದಾರೆ. ಓಕೆ. ಓಕೆ.
ಓಕೆ, ಹಾಗಾದ್ರೆ ನೀವು ಪ್ರತಿ ಬಾರಿ 3ನೇ ಆದಿತ್ಯವಾರ ಸೇರಿಕೊಂಡು ಈ ತಿಂಗಳಲ್ಲಿ ಯಾರಿಗೆ ಕೊಡಬೇಕು ಅಂತೇಳಿ ನಿರ್ಧಾರ ಮಾಡ್ತೀವಿ. ಸೊ 3 ಜನರಿಗೆ ಆಯ್ದುಕೊಂಡು ಒಬ್ಬೊಬ್ಬರಿಗೆ 1 ಲಕ್ಷ ಕೊಡೋದು ಹಾಗೆ ಎಷ್ಟು ಬರ್ತದೆ ಅಷ್ಟರಲ್ಲಿ ಡಿವೈಡ್ ಮಾಡಿ ಕೊಡ್ತೇವೆ. 3 ಈಕ್ವಲ್ ಕೂಡ ಮಾಡಿ ಕೊಡ್ತೀರಿ. ಓಕೆ, ಹಾಗಾದ್ರೆ ಇದು ಬಹುಶಃ ನಿಮ್ಗೆ ಜಾಸ್ತಿ ಹಣ ಸಂಗ್ರಹ ಆಗಬೇಕಿತ್ತು ಅಂತ ಅನಿಸ್ತಾ ಇತ್ತು, ಅದರಿಂದ ನೀವು ಇದನ್ನು ವೇಷವನ್ನು ಧರಿಸಿದ್ರಿ. ಎಸ್, ಓಕೆ. ಹಾಗಾದ್ರೆ ಹೀಗೆ ಮಾಡಬೇಕು ಅಂತ ನಿಮ್ಗೆ ಅವತ್ತು ಅನಿಸಿ ನೀವು ಆ ಸಂಘಟನೆಯನ್ನು ಸೇರಿದ್ರಿ. ತುಂಬಾ ಜನ ಕೂಡ ನಿಮ್ಮ ಪ್ರಕಾರ ಹೀಗೆ ಸೇರಿರ್ಬೋದು, ಆದರೆ ಎಲ್ಲರೂ ಕೂಡ ಹೀಗೆ ವೇಷವನ್ನು ಹಾಕೊಂಡು ಮುಂದೆ ಬರಲಿಕ್ಕೆ ಕೇಳ್ತಾರೆ ಅಂತ ಅನಿಸ್ತಾ ಉಂಟು, ಅಥವಾ ನಿಮ್ಗೆ ಹೇಗೆ ಇದು ಬೇರೆಯವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಬೇರೆ ನನ್ನಂತೆ ಹೆಲ್ಪ್ ಮಾಡ್ಲಿಕ್ಕೆ, ವೇಷ ಧರಿಸಿ ಹಣ ಸಂಗ್ರಹ ಮಾಡ್ಲಿಕ್ಕೆ ಆಗದಿದ್ರು ಬೇರೆ ರೀತಿ ಮಾರ್ಗ ಇರ್ತದೆ, ಅದರ ಮಾರ್ಗದ ಮೂಲಕ ಸಹಾಯ ಮಾಡಬಹುದು ಬಡವರಿಗೆ, ಕಷ್ಟದಲ್ಲಿ ಇರುವವರಿಗೆ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಓಕೆ, ಎಸ್. ಹಾಗಾದ್ರೆ ಇಲ್ಲಿ ಜಾತ್ರೆ ಇರ್ಬೋದು ಅಥವಾ ಹಬ್ಬ ಹರಿದಿನ ಅಥವಾ ಉತ್ಸವ ಇರ್ಬೋದು, ಈ ಸಂದರ್ಭಗಳಲ್ಲಿ ಜನ ಸುಲಭವಾಗಿ ಕೊಡ್ತಾರೆ ಅಂತ ನಾವು ಅಂದ್ಕೊಳ್ಬೋದು. ಅಂದರೆ ಅಲ್ಲಿ ಬರುವಾಗ ಕೂಡ ಭಕ್ತಿಯಿಂದ ಬಂದಿರ್ತಾರೆ, ಏನಾದ್ರು ಸಹಾಯ ಮಾಡಬೇಕು ಅಂತ ಬಂದಿರ್ತಾರೆ. ಸೊ ಅದು ಸುಲಭ ಆಗುತ್ತೆ ಅಂತ ನೀವು ಹೇಳಿದ್ರಿ. ಆಗ ಕಂಬಳ ಕೂಡ ಒಂದು ರೀತಿಯಲ್ಲಿ ಜನ ಸೇರಿರ್ತಾರೆ ಅಂತ. ಸೊ ಜನ ಸೇರುವ ಕಡೆಯಲ್ಲಿ ಹೀಗೆ ಬಂದು ಸಂಗ್ರಹ ಮಾಡೋದು ಒಳ್ಳೇದಂತ ಹೇಳ್ತಾರೆ. ಹೌದು, ಜನ ತುಂಬಾ ಸೇರಿರ್ತದಲ್ಲ, ಆಗ ಜನರು ಒಂದು 10 ರೂಪಾಯಿ ಹಾಕಿದ್ದು 1000 ಗಟ್ಟಲೆ ಆಗ್ತದೆ, 100 ಜನ ಹಾಕುವಾಗ. ಹಾಗಾಗಿ ನಾವು ಅದನ್ನು ಆಯ್ಕೊಳ್ಳೋದು ಜನ ಇರೋ. ಓಕೆ, ಜನ ಹೇಗೆ ಎಷ್ಟೆಷ್ಟು ಅಂದರೆ ಗರಿಷ್ಠ ಏನಾದರೂ ಹಾಕ್ತಾ ಇದ್ರ ಯಾವ ರೀತಿಯಲ್ಲಿ? ಗರಿಷ್ಠ ಅಂದರೆ 1000 2000 ಎಲ್ಲ ಹಾಕ್ತಿದ್ರು ಎಲ್ಲರೂ. ಹಾಗೆ. ಓಕೆ, ಎಸ್. ಹೇಗೆ ನಿಮಗೆ ಪ್ರೋತ್ಸಾಹ ಇದರಲ್ಲಿ ತುಂಬ ಜನ ಅವತ್ತು ಹಾಕಿ ಅಥವಾ ಏನು ಹೇಗೆ ಪ್ರೋತ್ಸಾಹ ಸಿಕ್ಕಿತ್ತು? ಯಾರಿಂದಾದ್ರೂ ಪ್ರೋತ್ಸಾಹ ಅನೇಕ ಸಂಘಟನೆಗಳು ಸಿಕ್ಕಿತ್ತು. ಮತ್ತೆ ಅಮೃತ ಸಂಜೀವಿನಿ ಸದಸ್ಯರು ಇಬ್ರು, ವೆಂಕಟೇಶ್ ಮತ್ತೆ ದೀಪಕ್ ಕಟಿಬಲ್ ಅಂತ, ತನ್ನ ಕೆಲಸಕ್ಕೆ ರಜೆ ಹಾಕಿ ಬೆಳಗಿಂದ ರಾತ್ರಿ ನನ್ನ ಜೊತೆ ಡಬ್ಬಿ ಹಿಡಿದುಕೊಂಡು ನಿಂತಿದ್ರು. ಓಕೆ, ನೀವು 2-3 ಬಾಕ್ಸ್ ಅನ್ನು ಹಿಡ್ಕೊಂಡು ಮಾಡ್ತಾ ಇದ್ರಿ ಅಂತ ಅನಿಸ್ತಾ ಇದೆ. ಓಕೆ, ಹಾಗಿದ್ರೆ ಇಲ್ಲಿ ಇದನ್ನು ನೋಡುವಾಗ ತುಂಬಾ ಜನರಿಗೆ ಹೀಗೆ ನಾವು ಕೂಡ ಮಾಡಿ ಯಾರಿಗಾದ್ರೂ ಸಹಾಯ ಮಾಡಬೇಕು ಅಂತ ಒಂದು ಮನೋಭಾವನೆ ಬರ್ಬೋದು. ಹೇಗೆ ಮಾಡಲಿಕ್ಕೆ ಇದು ನೀವು ಏನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಹೇಗೆ ಇದು ವೇಷದೆಲ್ಲ ಸಿಗುತ್ತೆ, ಮಾಡ್ಲಿಕ್ಕೆ ಇಚ್ಛೆ ಇದ್ದವರು ಮಾಡ್ಬೋದು, ಜಾತ್ರೆ ಸಂದರ್ಭ ಅಥವಾ ಬೇರೆ ಸಂದರ್ಭದಲ್ಲಿ ಎಲ್ಲ. ಎಸ್, ಫುಲ್ ಸ್ಕ್ರೀನಲ್ಲಿ ನಾವು ದೃಶ್ಯವನ್ನು ನಿಮಗೆ ತೋರಿಸುವಂಥ ಒಂದು ಕೆಲಸವನ್ನು ಮಾಡ್ತೇವೆ. ಇದು ಕಟೀಲ್ನಲ್ಲಿ ತುಂಬ ಜನರಿಗೆ ಇದು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಸುದ್ದಿ ಬರ್ತಾ ಇದ್ದ ಕಾರಣ ತುಂಬ ಜನರಿಗೆ ಇದರ ಗೊತ್ತಾಗಿದೆ. ವಿಕ್ಕಿ ಶೆಟ್ಟಿ ಬೆದ್ರ ಅವರ ಬಗ್ಗೆ ನೇರವಾಗಿ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಬೋದು. ಒಂದು ಸಾಮಾಜಿಕ ಸಂಘಟನೆಗಳು ಯಾವ ರೀತಿಯಲ್ಲಿ ಹಣ ಸಂಗ್ರಹಿಸಿಕೊಂಡು ನಿರ್ಗತಿಕರಿಗೆ ಅಥವಾ ಅಸಹಾಯಕರಿಗೆ ಅಥವಾ ಯಾರಿಗೆ ನಿಜಕ್ಕೂ ಹಣದ ಅಗತ್ಯ ಇದೆ, ಅದರಿಂದ ತಮ್ಮ ಚಿಕಿತ್ಸೆಯನ್ನು ಮಾಡಿಕೊಂಡ್ರೆ ಅವರು ಆರೋಗ್ಯವನ್ನು ಸುಧಾರಿಸಿಕೊಳ್ಬಹುದು ಅಂತ ಅಂದ್ಕೊಂಡಿರ್ತಾರೆ. ಸೊ ಅವರಿಗೆ ಇದು ನಿಜಕ್ಕೂ ಒಂದು ದೊಡ್ಡ ಸಂಜೀವಿನಿ ಅಂತ ಹೇಳ್ಬೋದು. ಅಮೃತ ಸಂಜೀವಿನಿ ಹೆಸರಿಗೆ ತಕ್ಕಂತೆ ಅವರು ಕೂಡ ತುಂಬ ಸಹಾಯವನ್ನು ಮಾಡಿದಾರಂತ ಅಂದ್ಕೊಳ್ಬೋದು. ಎಸ್, ನೀವು ಹೀಗೆ ವೇಷವನ್ನು ಧರಿಸಬೇಕು ಅಂತ ಹೇಳುವಾಗ ನೀವು ಮುಂಚೆ ಏನಾದರೂ ರವಿ ಕಟ್ಪಾಡಿ ಅವ್ರ ಹತ್ರ ಏನಾದರೂ ಮಾತನಾಡಿದ್ದು? ಹೌದು, ರವಿ ಕಟ್ಪಾಡಿ ಅವರು ಸಂಪರ್ಕ ಮಾಡಿ ಅವರ ಆರ್ಟಿಸ್ಟ್ನಿಂದ ನಾವು ನಂಬರ್ ತಗೊಂಡು ಆದ್ಮೇಲೆ ಅವರನ್ನು ಸಂಪರ್ಕ ಮಾಡಿದ್ದು. ಓಕೆ, ಸೊ ರವಿ ಕಟ್ಪಾಡಿ ಅವರು ನೀವು ಮುಖತಃ ಭೇಟಿ ಹಾಕಿದ್ದೀರಿ? ಮುಖತಃ ಭೇಟಿ ಆಗಲಿಲ್ಲ, ಫೋನ್ ಸಂಪರ್ಕ ಮೂಲಕ ಮಾತಾಡಿದ್ದು. ಓಕೆ, ಎಸ್. ನಾನು ಸಾಧ್ಯ ಅವರ ಒಂದು ಫೋನ್ ಲೈನ್ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡ್ತೇನೆ. ಅವರ ನಂಬರ್ ಉಂಟು ಅಂತಾದರೆ ನಾವು ಮತ್ತೆ ರವಿ ಕಟ್ಪಾಡಿ ಅವರೊಟ್ಟಿಗೆ ಮಾತನಾಡಿ ಒಂದು ಅವರ ಅನುಭವಗಳು, ಯಾಕಂತ ಹೇಳಿದರೆ ಬೇರೆಯವರಿಗೆ ಒಂದಿಷ್ಟು ಪ್ರೇರಣೆ ಆಗಲಿ, ಸಹಾಯ ಮಾಡಲಿಕ್ಕೆ ತುಂಬ ರೀತಿಯಲ್ಲಿ ಬೇರೆ ರೀತಿಯಲ್ಲಿ ವಾತಾವರಣ ಇದೆ ಅಂತ ಹೇಳಿದರೆ, ಕೆಲವರು ಕಬಡ್ಡಿ ಮ್ಯಾಚ್ಗಳನ್ನೆಲ್ಲ ಮುಂಚೆ ಅಥವಾ ಸ್ಪೋರ್ಟ್ಸ್ ಯಾವ ರೀತಿಯಲ್ಲಿ ಆಟಗಳನ್ನು ಕ್ರೀಡೆಗಳನ್ನು ಯೋಜನೆಗಳನ್ನು ಯೋಜಿಸುವ ಮೂಲಕ ಜನಸಂಗ್ರಹ ಮಾಡ್ತಿತ್ತು. ನಂತರ ಒಂದಿಷ್ಟು ಮ್ಯೂಸಿಕಲ್ ನೈಟ್ಸ್ ಮಾಡಿ ಯಾವುದಾದ್ರೂ ಒಂದು ಕಟ್ಟಡಕ್ಕೆ ಅಥವಾ ಯಾವುದೇ ಒಂದು ಹೀಗೆ ಆರೋಗ್ಯಕ್ಕಾಗಿ ಅಥವಾ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದವರಿಗೆ ಹಣ ಒಟ್ಟು ಮಾಡೋದು ಅಥವಾ ತಮ್ಮ ಸಂಘ ಸಂಸ್ಥೆಗಳಿಗೆ ಒಟ್ಟು ಮಾಡೋದು, ಹೀಗೆ ಮಾಡ್ತಾಯಿದ್ರು ಮ್ಯೂಸಿಕಲ್ ನೈಟ್ ಮಾಡಿ. ನಂತರ ಕೆಲವರು ನಾಟಕಗಳನ್ನು ಆಡಿಸುವ ಮೂಲಕ ನೀವು ಅದು ನೋಡ್ಬೋದು. ಕೆಲವರು ಮೊದಲೇ ಬರೆದಿರ್ತಾರೆ, ನಾವು ನಮ್ಮ ಇಂಥ ಯೋಜನೆಗಳಿಗೆ ಹಣ ಒಟ್ಟು ಮಾಡಲಿಕ್ಕೆ ನಾಟಕವನ್ನು ಆಡಿಸ್ತಾ ಇದ್ದೇವೆ, ಪ್ರೋತ್ಸಾಹಿಸಬೇಕು ಅಂತೇಳಿ. ಸೊ ಅದೆಲ್ಲಕ್ಕಿಂತಲೂ ಮಿಗಿಲಾಗಿ ಕೆಲವರು ದಾನ ಅಂತ ಹೇಳಿದರೆ ರಕ್ತದಾನ ಮಾಡ್ತಾರೆ, ಅನ್ನದಾನ ಮಾಡ್ತಾರೆ, ಎಲ್ಲವೂ ರೀತಿ ಇದೆ. ಈ ದಾನವನ್ನು ಮಾಡುವ ಮೂಲಕ ಇಲ್ಲಿ ಏನು ಒಂದು ಸಂದೇಶ ಹೋಗುತ್ತೆ ಅಂತೇಳಿದರೆ, ನೇರವಾಗಿ ಆ ಮಗು ಆಸ್ಪತ್ರೆಯಲ್ಲಿ ಮಲಗಿರುವಂಥ ಮಗು ಅಥವಾ
ಆಕೆ ಚಿಕಿತ್ಸೆ ಖಂಡಿತವಾಗಿ ಅರ್ಜೆಂಟಾಗಿ ಬೇಕೇ ಬೇಕು ಎನ್ನುವಂಥ ಪರಿಸ್ಥಿತಿ ಇದ್ದಾಗ ದೊಡ್ಡ ಅಮೌಂಟ್ ಸಿಗಬೇಕು ಅಂತಂದರೆ ನಾವು ಮ್ಯೂಸಿಕಲ್ ನೈಟ್ ಅಥವಾ ನಾಟಕ ಪ್ರದರ್ಶನ ಅಥವಾ ಕ್ರೀಡೆಗಳನ್ನು ಆಯೋಜನೆ ಮಾಡೋದಲ್ಲ, ಅದಕ್ಕೆಲ್ಲ ಸಮಯವೂ ಇರುವುದಿಲ್ಲ ಮತ್ತು ಅದಕ್ಕೆ ಯೋಜನೆಗಳು ಹಾಕಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಅಷ್ಟು ಇವತ್ತಿನ ಕಾಲದಲ್ಲಿ ಹಣ ಸಂಗ್ರಹ ಮಾಡೋದು ಕೂಡ ಅಷ್ಟು ಸುಲಭವಾಗಿರುವುದಿಲ್ಲ. ಆದರೆ ಇದು ಕೇವಲ ಒಬ್ಬ ವ್ಯಕ್ತಿ, ಒಬ್ಬ ಏಕಾಂಗಿ ವ್ಯಕ್ತಿಯಾಗಿ ಆತ ವೇಷವನ್ನು ಧರಿಸುವ ಮೂಲಕ ಇಲ್ಲಿ ಅಂಥ ಒಂದು ಸಿದ್ಧತೆ ಅಂತ ಇರುವುದಿಲ್ಲ. ಆತ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ರೆಡಿ ಆದರೆ ಸಾಕು. ತುಂಬ ಯೋಜನೆಗಳಂತ ಅವಶ್ಯಕ ಇರುವುದಿಲ್ಲ. ನಾನು ಸಹಾಯ ಮಾಡಲಿಕ್ಕೆ ಮುಂದೆ ಬಂದಿದ್ದೇನೆ, ಹೀಗೆ ಒಂದು ಹಬ್ಬ ಉತ್ಸವ ಇದೆ, ಅಲ್ಲಿ ಹೋಗಿ ನಾನು ಧರಿಸಿಕೊಂಡು ವೇಷವನ್ನು ಧರಿಸಿಕೊಂಡು ಸಹಾಯ ಮಾಡ್ತೇನೆ, ಒಂದು ಬಾಕ್ಸನ್ನು ಹಿಡಿದುಕೊಂಡು ಅಂತೇಳಿ. ಸೊ ಕೆಲವರು ಸೆಲ್ಫಿ ಕೂಡ ತೆಗಿತಾರೆ, ಹಣ ಕೂಡ ಹಾಕ್ತಾರೆ. ಈ ಬಗ್ಗೆ ನಮ್ಮೊಂದಿಗೆ ಮಾತಾಡಿ ರವಿ ಕಟ್ಪಾಡಿ ಅವರಿಗೆ ನಮಗೆ ಲೈನಲ್ಲಿದ್ದಾರೆ. ನಮಸ್ಕಾರ ರವಿ ಕಟ್ಪಾಡಿ ಅವರೇ, ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ ಹಲೋ ನಮಸ್ಕಾರ, ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ನಮಸ್ತೆ. ನಮ್ಮ ಟಿವಿಯಿಂದ ಮಾತಾಡ್ತಾ ಇದ್ದೇವೆ. ಎಸ್, ನಮ್ಮೊಂದಿಗೆ ವಿಕ್ಕಿ ಶೆಟ್ಟಿ ಇದ್ದಾರೆ, ವಿಕ್ಕಿ ಶೆಟ್ಟಿ ಬೆದ್ರ. ನಿಮ್ಗೆ ಗೊತ್ತಿರ್ಬೋದು, ನಿಮ್ಮಿಂದ ಪ್ರೇರೇಪಣೆಗೊಂಡು ಅವರು ಕೂಡ ನಿಮ್ಮ ಹಾಗೇನೆ ಜನರ ಸೇವೆ ಮಾಡಬೇಕು ಅಂತೇಳಿ ಮೊನ್ನೆ ಕಟೀಲಲ್ಲಿ ಬ್ರಹ್ಮ ಕಲಶೋತ್ಸವದ ಸಮಯದಲ್ಲಿ ಏನು ಕೆಲಸ ಮಾಡಿದ್ರು, ಸೇವೆ ಸಲ್ಲಿಸಿದ್ರು, ಹಣ ಸಂಗ್ರಹ ಮಾಡಿದ್ರು. ನೀವೇ ಪ್ರೇರಣೆ ಅಂತ ಹೇಳಿದ್ರು ಈಗ ಮಾತನಾಡುವಾಗ ಲೈವ್ ಅಲ್ಲಿ. ನಿಮ್ಗೆ ಏನ್ ಅನಿಸ್ತದೆ ರವಿ ಕಟ್ಪಾಡಿ ಅವರೇ, ಇದು ಕೇಳುವಾಗ ಎಷ್ಟು ಖುಷಿ ಆಗತ್ತೆ? ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ ಈಗಿನ ಹುಡುಗರು ಒಬ್ಬರೊಬ್ಬರಾಗಿ ಈ ತರ ಮುಂದೆ ಬಂದು ನಿಜವಾಗ್ಲೂ ಎಷ್ಟೋ ಮಕ್ಕಳನ್ನು ಹುಡುಕಿ ಸಹಾಯ ಮಾಡ್ತಾರೆ. ಅವರು ಮಾಡೋ ಕೆಲಸ ನೋಡಿ ನನಗೂ ಗ್ರೂಪ್ ಅಲ್ಲೆಲ್ಲ ಬಂದಿದೆ, ನಾನು ಕೂಡ ವಿಶ್ ಮಾಡ್ತೇನೆ ಅವರಿಗೆ. ಈ ಕೆಲಸ ಇಲ್ಲಿಗೆ ಸ್ಟಾಪ್ ಮಾಡಬಹುದು, ಮುಂದೆ ಮಾಡ್ತಾ ಹೋಗಿ ನಿರಂತರವಾಗಿ ಜನರ ಬೆಂಬಲ ಖಂಡಿತ ಒಳ್ಳೆ ಕೆಲಸಕ್ಕೆ ಎಲ್ಲರೂ ಸಹಕಾರ ನೀಡ್ತಾರೆ. ಶೆಟ್ಟಿ ಅವರೇ, ನಿಮ್ಗೆ ನಮಸ್ಕಾರ. ತುಂಬಾ ಥ್ಯಾಂಕ್ಸ್ ಹೇಳಿ ಚಿಂತೆ ಮಾಡ್ತಾ ಇದ್ದೇನೆ ನಾನು. ರವಿ ಅವರೇ, ಇವರಿಗೆ ನೀವು ಪ್ರೇರಣೆ ಅಂತ ಹೇಳ್ತಾರೆ, ನಿಮ್ಗೆ ಯಾರು ಪ್ರೇರಣೆ ಆಗಿದ್ರು? ಮತ್ತೆ ನಿಜವಾಗ್ಲೂ ನನ್ನ ಅಪ್ಪ. ನಮ್ಮಪ್ಪ ಒಂದು ಮಾತು ಹೇಳಿದ್ದಾರೆ, ಯಾರಿಗಾದ್ರೂ ಉಪಕಾರ ಮಾಡ್ಲಿಕ್ಕೆ ಹೋಗ್ಬೇಡ, ಆನಂತರ ನೀನೇನಾದ್ರೂ ತಿನ್ನದಿದ್ರೆ ಒಬ್ಬರಿಗೆ ಹಂಚಿದೇನು, ಅದರಲ್ಲಿರುವ ಸುಖ ನಿಮ್ಗೆ ಯಾವತ್ತು ಕೊನೆ ತನಕ ನಿಮ್ ಜೊತೆ ಇರುತ್ತಂದಿದ್ದಾರೆ. ಖಂಡಿತ ಸುಖ ಮತ್ತೆ ಜನರ ಪ್ರೀತಿ ಇದೆ, ಖಂಡಿತ ಇದೆ. ಜನರು ಒಳ್ಳೆ ಕೆಲಸಕ್ಕೆ ಎಂದು ಸಪೋರ್ಟ್ ಮಾಡ್ತಾರೆ. ಅದೇ ರೀತಿ ನಾನು ಅವರಿಗೆ ಹೇಳ್ತಾ ಇದ್ದೇನೆ, ಈಗ ಹೇಳ್ತಾರೆ ಒಬ್ರು ಏನಾದ್ರೂ ಹೇಳ್ತಾ ಇರ್ತಾರೆ, ನಿಮಗೆ ಯಾವ್ದು ಸರಿ ಅನ್ಸ್ತದೆ ನೋಡಿ, ನೀವು ಅದನ್ನು ಮಾಡ್ತಾ ಹೋಗಿ. ಕರೆಕ್ಟ್. ಎಸ್ ರವಿ ಅವರೇ, ನೀವು ಪ್ರತಿ ವರ್ಷ ಆಗ್ತೀರಿ ಅಷ್ಟಮಿಯ ಸಮಯದಲ್ಲಿ. ಸೊ ಎಸ್, ವಿಕ್ಕಿ ಶೆಟ್ಟಿ ಅವರು ಕೂಡ ಈಗ ನಿಮ್ಮ ಹಾಗೆ ನಿರ್ಧಾರ ಮಾಡಿದ್ದಾರೆ, 3 ಬಾರಿ ಅವರದ್ದು ಕೂಡ ಆಯ್ತಂತೆ. ಸೊ ಪ್ರತಿ ಬಾರಿ ನಿಮ್ಮ ಮೇಲೆ ಒತ್ತಡ ಇರತ್ತಾ? ಅಂದ್ರೆ ಮುಂದಿನ ಬಾರಿ ಕೂಡ ರವಿ ಕಟ್ಪಾಡಿ ಅವರು ಹಾಕ್ಬೇಕು, ಏನಾದ್ರು ಮಾಡ್ತಾರೆ, ಏನಾದ್ರು ಈ ಬಾರಿ ಅವ್ರು ಏನು ವೇಷ ಹಾಕ್ಬೋದು, ಯಾರಿಗೆ ಸಹಾಯ ಮಾಡ್ಬೋದು ಅಂತ ಕುತೂಹಲ ಇರತ್ತೆ. ನಿಮ್ಗೇನ್ ಹೇಳ್ತೀರಿ, ಇದು ಕುತೂಹಲನ ಒತ್ತಡ ಅಂತ ಹೇಳ್ತೀರಾ? ನಿಮ್ಗೆ ಕೂಡ ಪ್ರತಿ ಬಾರಿ ಹೀಗೆ ವೇಷ ಧರಿಸಿಕೊಂಡು ಹಣ ಸಂಗ್ರಹ ಮಾಡುವಂತದ್ದು ಒಂದು ಒತ್ತಡ ಅಂತ ಅನಿಸ್ತದ ಅಥವಾ ಒಂದು ಕುತೂಹಲ ಅಂತ ಅನಿಸ್ತದ? ಇದು ನಿಜವಾಗ್ಲೂ ನನ್ನದೊಂದು ಕುತೂಹಲ. ನಾನು ಹೇಳ್ತೇನೆ, ಖಂಡಿತ ಇದು ಒತ್ತಡ ಅಂತ ಕುತೂಹಲ. ಏನಾದ್ರೂ ಒಂದು ವೇಷ ಹಾಕಿ ಜನರು ಏನು, ನಿಜವಾಗ್ಲೂ ಹೇಳ್ತೇನೆ, ಒಂದು ಟೈಮ್ ಅಲ್ಲಿ ಜನರು ವೇಷ ಹಾಕಿ ಬಂದಾಗ ಜನರು ಎಲ್ಲ ಬಾಗಿಲಾಕಿ ಕೂರ್ತಿದ್ರು. ಬಟ್ ಈಗ ಹಾಗಲ್ಲ, ನಾನು ವೇಷ ಹಾಕಿ ಹೋದಾಗ ಜನರು ಫೋನ್ ಮಾಡಿ ಕರೀತಾರೆ, ನಮ್ಮನೆಗೆ ಬನ್ನಿ, ನಾವಿಗೆ ಹಣ ಇಟ್ಟಿದ್ದೇವೆ ಅಂತೇಳಿ. ಯಾಕಂತೇಳಿದ್ರೆ ಇದೊಂಥರ ನಾನು ಹೇಳ್ತೇನೆ, ಇದೊಂಥರ ನಾವೊಂದು ಏನ್ ಹೇಳೋದಕ್ಕೆ ಪದ ಸಿಗ್ತಾ ಇಲ್ಲ ನಮ್ಗೆ. ಬಟ್ ಇದು ನಮ್ದು ಒಂದು ಉತ್ಸಾಹನೆ ಹೇಳ್ಬೋದು, ಮತ್ತೆ ಖುಷಿ ಹೇಳ್ಬೋದು ನಮ್ಮ ತಂಡ. ಕರೆಕ್ಟ್. ನಿಮ್ಗೆ ವರ್ಷಕ್ಕೆ 1-2 ಸಲ ಜಾಸ್ತಿ ಹಾಕ್ಬೇಕು ಅಂತ ಅನಿಸಿದ್ದು ಉಂಟಾ ಅಥವಾ ಇಲ್ಲ? ಒಂದು ಸಲ ಅದೇ ಜಾಸ್ತಿ ದೇವರ ಎಷ್ಟೋ ಸಲ ಬೇಯಿಸ್ತೇನೆ, ದೇವರೇ ವರ್ಷಕ್ಕೆ 2 ಸಲ ಅರ್ಚನೆ ಮಾಡುವಂತ. ಒಂದು ವರ್ಷ ಅದು 2 ಸಲ ಅರ್ಚನೆ ಮಾಡಿ, 4 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ ಮಾಡಿ. ಯಾಕಂತಂದ್ರೆ ಈ ಅವಕಾಶ ನಾನು ನಿಜ ಹೇಳ್ತೇನೆ, ನನಗೆ ದುಡ್ಡು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬೇಗ ಹಾಕಿ ಸಂಪಾದನೆ ಮಾಡಿ ಕೊಡ್ಬೋದಂತ ನಾನು ನಿರ್ಧಾರ ಮಾಡಿದವನು. ನನ್ನ ತಂಡದ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. ಒಂದೇ ಸಲ ಆಯ್ತಾರೆ ಅಂತ ಒಂದು ಬೇಜಾರಿದೆ ನನ್ನ ಹತ್ರ. ಒಂದೇ ಸಲ ಆಯ್ತಲ್ಲ, 5 ವರ್ಷ ಕೆಲಸ ಇದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತದೆ ಅಂತ ನಾನು ಎಷ್ಟೋ ಸಲ ಬೇಡಿಕೆ ಈ ಮಾತು ಹೇಳ್ತೇನೆ ನಾನು. ಕರೆಕ್ಟ್. ಇದು ಹೊಸ ಕಲ್ಪನೆ ರವಿ ಕಟ್ಪಾಡಿ ಅವರೇ. ಅಂದ್ರೆ ಹೀಗೆ ಹಣವನ್ನು ಸಂಗ್ರಹಿಸಿಕೊಂಡು ಆಕರ್ಷಣೀಯವಾಗಿ ಕೂಡ ಅಂದ್ರೆ ಒಟ್ಟು ಮಾಡಬಹುದು ಅಂತ ನಿಮ್ಗೆ ಆ ಕಲ್ಪನೆ ಬಂದಾಗಿ. ತುಂಬಾ ಜನ ನಾವು ಮುಂಚೆಲ್ಲ ಕೇಳಿದ್ದೇವೆ, ಬೇರೆ ಬೇರೆ ಕ್ರೀಡಾಕೂಟವನ್ನು ಯೋಜಿಸುವ ಮೂಲಕ ಅಥವಾ ಮ್ಯೂಸಿಕಲ್ ನೈಟ್, ನಾಟಕ ಆಡಿಸುವ ಮೂಲಕ. ಸೊ ಇದು ತುಂಬಾ ಈಸಿಯೆಸ್ಟ್ ಅಂಡ್ ಚೀಪೆಸ್ಟ್ ವೇ ಅಂತ ಅನಿಸ್ತಾ ಉಂಟು, ಹೆಲ್ಪ್ ಮಾಡುವ, ಸಹಾಯ ಮಾಡುವುದು. ಹಲೋ,
ಇದು ತುಂಬಾ ಈಸಿ ವೇ, ಸುಲಭದ ದಾರಿ, ಜನರನ್ನು ಸೆಳೆದು ಹಣ ಸಂಗ್ರಹ ಮಾಡಿ ಬೇರೆಯವರಿಗೆ ಕೊಡುವಂತದೊಂದು ಒಂದು ದಾರಿ, ಒಳ್ಳೆ ಸುಲಭವಾಗಿರೋ ದಾರಿ ಅಂತ ನಿಮ್ಗೆ ಅನಿಸ್ತದ? ಹಾಗೆಯಾ ಇದನ್ನು ನೀವು ಆಯ್ಕೆ ಮಾಡಿದ್ದು? ಇಲ್ಲ ಸರ್, ಇದು ನಿಜವಾಗ್ಲೂ ಒಳ್ಳೆ ಆಯ್ತು. ಯಾಕಂತ ಹೇಳಿದ್ರೆ ನಾವು ಜನರ ಹತ್ರ ಈಗಿನ ಎಲ್ಲರೂ ಜನರು ಬುದ್ಧಿವಂತರೆ, ನಾನೊಂದು ಜನರು ಕೆಟ್ಟ ಅಂತ ಹೇಳಲ್ಲ. ಜನರು ಒಂದು ಹಣ ಕೊಟ್ಟಾಗ ಜನರು ಯೋಚನೆ ಮಾಡ್ತಾರೆ, ಇವನು ಒಳ್ಳೆ ಕೆಲಸಕ್ಕೆ ಯೂಸ್ ಮಾಡ್ತಾನೆ ಇವಾಗ ಯೋಚನೆ ಮಾಡ್ತಾರೆ. ಹಾಗಾಗಿ ಜನರು ಕೊಟ್ಟು ಆನಂತರ ಯೋಚನೆ ಮಾಡ್ತಾರೆ, ಇವರು ಒಳ್ಳೆ ಕೆಲಸಕ್ಕೆ ಯೂಸ್ ಮಾಡ್ತಾರೆ. ಮತ್ತೆ ನಾನು ಹೇಳ್ತೇನೆ, ಅವ್ರು ಕ್ರೀಡಾಕೂಟ ಮಾಡಿ ಅಥವಾ ಏನಾದ್ರು ವೇದಿಕೆ ಡ್ರಾಮಾ ಮಾಡಿಟ್ಟು ಹಣ ಮಾಡಿ ಕ್ರಿಕೆಟ್ ಮಾಡಿ ಹಣ ಮಾಡಿ ಕೊಡ್ತೇವೆ ಅಂತ ಹೇಳುದು ನಿಜವಾಗ್ಲೂ ಅದೆಲ್ಲ ನನಗೆ ಅಷ್ಟು ಇಷ್ಟ ಆಗ್ಲಿಲ್ಲ. ಅದರಲ್ಲಿ ನಾವು ಜನರ ಹತ್ರ ಹೋಗಿ ಏನಂದ್ರೆ ನಾವು ಮ್ಯಾಚ್ ಮಾಡ್ತಿದ್ದೇವೆ, ಇಷ್ಟು ಹಣ ಕೊಡಿ, ಇಷ್ಟು ಕೊಡಿ, ಏನ್ ಕೊಡ್ತೀರಾ ಅಂತ ಹೇಳಿ ಇದು ಹಾಕಲ್ಲ. ನಾವು ಹೋಗಿ ನಿಂದ್ರೆ ಜನರೇ ಅವ್ರ ಇಷ್ಟ ಬಂದಷ್ಟು ನನಗೆ ನಾನು ಹೇಳ್ತೀನಿ ಸರ್, ನನಗೆ ನನ್ನ ಕೈಗೆ ₹2 ಕೂಡ ಕೊಟ್ಟವರಿದ್ದಾರೆ, 50,000 ಕೂಡ ಕೊಟ್ಟವರಿದ್ದಾರೆ. ಜನರು ಪ್ರೀತಿಯಿಂದ ಕೊಡುವ ₹2 ತುಂಬಾ ಬೆಲೆ ಇರುತ್ತೆ. ಕರೆಕ್ಟ್. ಎಸ್. ಇನ್ನೊಂದು ವಿಶ್ವಾಸ ಅಲ್ಲ, ಇನ್ನೊಂದು ವಿಶ್ವಾಸ ನಿಜ. ಒಂದು ನಾನು ಹೇಳ್ತೀನಿ ಸರ್, ಯಾಕಂದ್ರೆ ಇವತ್ತಿಗೆ ನಾನು 6 ವರ್ಷದಲ್ಲಿ ಫಸ್ಟ್ ಟೈಮ್ ಅಚ್ಚನಿಗೆ ವೇಸ್ಟ್ ಆಗಿದ್ರೆ ನನಗೆ ಸಿಕ್ಕಿದ್ದು ₹1,08,10 ಅಷ್ಟು ಹಣವನ್ನು ನಾನು ಮಗುವಿಗೆ ಕೊಟ್ಟಾಗ ಮಗುವಿನ ತಾಯಿ ಮತ್ತದ್ದು ನೋಡಿ ನಾನು ಇದನ್ನು ಕಂಟಿನ್ಯೂ ಮಾಡಿ. ಯಾಕಂದ್ರೆ ನಮ್ದು ಇಷ್ಟು ಸಣ್ಣ ಒಂದು 100% ಮಾಡಿದ ಕೆಲಸಕ್ಕೆ ಇಷ್ಟು ಇವರು ನಮಗೆ ನಮ್ಮ ಇಷ್ಟು ಪ್ರೀತಿ ಇಟ್ಟಿದೆ, ನಾವು ಇದನ್ನು ಯಾಕೆ ಮುಂದುವರಿಸಬಾರ್ದಂತ. ಇವತ್ತಿಗೆ ನಾವು 28 ಮಕ್ಕಳಿಗೆ ₹51.5 ಲಕ್ಷ ಹಣ ₹2 ಕೋಟಿ ದಾಖಲಾಗಿದೆ. ನನಗೆ ನಿಜವಾಗ್ಲೂ ಅದರಷ್ಟು ಖುಷಿ ನನಗೆ ಬೇರೆ ಯಾವುದು ₹1 ಕೋಟಿ ಹಣ ನಾನೇ ಒಬ್ಬ ಖರ್ಚು ಮಾಡಿದಷ್ಟು ಖುಷಿ ನನಗಿದೆ. ಕರೆಕ್ಟ್. ಇನ್ನೊಂದು, ನೀವು ನಿಮ್ಮನ್ನು ನೋಡಿ ಬೇರೆಯವರು ಕೂಡ ಪ್ರೇರೇಪಣೆ ಆಗ್ತಾರೆ. ಆದ್ರೆ ಇದು ಹೇಗೆ, ಇನ್ನು ನಿಮ್ಗೆ ಯಾರಾದ್ರೂ ಬೇರೆಯವರು ಅಪ್ರೋಚ್ ಆಗಿ ಸಲಹೆ ಕೊಡಿ, ನಾವು ಕೂಡ ಹಾಗೆ ಮಾಡ್ತೇವೆ ಅಂತ ಹೇಳಿದ್ದಾರಾ? ವಿಕ್ಕಿ ಶೆಟ್ಟಿ ಅವರಾಗೆ ಬೇರೆಯವರು ಯಾರಾದ್ರೂ ಬಂದಿದ್ದಾರೆ? ಈಗ ನಾನು 14ಕ್ಕೆ ಈ ಮಂತಲ್ಲಿ 14ಕ್ಕೆ ಮಂದಕ್ಕೆ ಒಬ್ಬರು ಮನೆ ಹುಡ್ಕೊಂಡು ಬಂದು ಹೇಳಿದ್ದಾರೆ, ನಾವು ಕೂಡ ನಿಮ್ ತರನೇ ವೇಷ ಹಾಕಿ ಮಕ್ಕಳಿಗೆ ಫಂಡ್ ಕಲೆಕ್ಟ್ ಮಾಡಿ ಕೊಡ್ತೇವೆ, ನೀವು ನನಗೆ ಇದರ ಬಗ್ಗೆ ಮಾಹಿತಿ ಕೊಡ್ಬೇಕಂತ ಹೇಳಿದ್ದಾರೆ. ಖಂಡಿತ ಕೊಟ್ಟಿದ್ದೇನೆ. ವೇಷ ಹಾಕುವಾಗ ನೀವು ನಮ್ ಜೊತೆ ಬಂದು ನಮ್ಗೆ ಸಹಕಾರ ಕೊಡಿ ಹೇಳಿದ್ದಾರೆ. ಖಂಡಿತ ಆಯ್ತು ಅಂತ ಹೇಳಿದ್ದೇನೆ. ಆ ಸಲುವಾಗಿ ತೆಲುಗುನವರು ಕೂಡ ಲಾಸ್ಟ್ ಟೈಮ್ 2019 ಅವರು ಕೂಡ ಕೇಳಿ ಬಂದು ನಾನೇ ಹೋಗಿದ್ದೆ. ಅವರು ಫಂಡ್ ಕೊಡೋ ಮಕ್ಕಳಿಗೆ ಮಗುವಿಗೆ ಕೊಡೋದಿಲ್ಲ, ನನ್ನನ್ನೇ ಕರೆದಿದ್ದಾರೆ. ಅವರು ಹೋಗಿದ್ದೇನೆ. ದೇವಸ್ಥಾನದವರು ಕೇಳಿದ್ದಾರೆ ನನಗೆ ಫೋನ್ ಮಾಡಿ, ನಮ್ಗೆ ಈ ರೀತಿ ಏನು ಮಾಡ್ಬೋದು, ಏನು ಮಾಡ್ಬೋದು. ನಾನು ಎಲ್ಲರಿಗೂ ಒಳ್ಳೆ ಕೆಲಸಕ್ಕೆ ನಾನು ಖಂಡಿತ ಅವರಿಗೆ ಸಹಕಾರ ಕೊಡ್ತೇನೆ. ಓಕೆ, ಸರಿ. ಥ್ಯಾಂಕ್ ಯು ವೆರಿ ಮಚ್ ರವಿ ಕಟ್ಪಡೆ ಅವರೇ. ನಿಮಗೆ ಇನ್ನಷ್ಟು ದೇವರ ಆಯುಷ್ಯ, ಆರೋಗ್ಯ, ಭಾಗ್ಯ ಎಲ್ಲ ಅವಕಾಶ ಕೊಡ್ಲಿ ಅಂತ ನಾವು ಹಾರೈಸ್ತೇವೆ. ಥ್ಯಾಂಕ್ ಯು ವೆರಿ ಮಚ್. ಎಸ್, ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಳ್ಳಲೇಬೇಕು. ವಿರಾಮದ ಬಳಿಕ ರವಿ ಕಟ್ಪಾಡಿ ಅವರ ಮಾತುಗಳು ಮತ್ತು ವಿಕ್ಕಿ ಶೆಟ್ಟಿ ಅವರು, ವಿಕಾಸ್ ಶೆಟ್ಟಿ, ಸೊ ಅವರು ಹೇಗೆ ಇಂಥ ಒಂದು ಒಳ್ಳೆಯ ಶ್ರೇಷ್ಠ ಕಾರ್ಯ ಮಾಡಲಿಕ್ಕೆ ಬೇರೆಯವರಿಗೆ ಹೇಗೆ ಪ್ರೇರಣೆ ಆಗ್ತಾರೆ, ನಿಮ್ಮ ಅಭಿಪ್ರಾಯದ ಕೂಡ ನೀವು ಕರೆ ಮಾಡಿ ಹೇಳ್ಬೋದು ಒಂದು ಪುಟ್ಟ ವಿರಾಮದ ಬಳಿಕ. ತೇಜಸ್ವಿನಿ ಹಾಸ್ಪಿಟಲ್ ಮತ್ತು ಉದ್ಯಾವರ ಜಯಲಕ್ಷ್ಮಿ ಸಿಲ್ಕ್ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮಂದರೆ ವಿಕ್ಕಿ ಶೆಟ್ಟಿ ಬೆದ್ರ, ಅಂದರೆ ವಿಕಾಸ್ ಶೆಟ್ಟಿ ಮೂಡಿಬಿದ್ರೆ ಅವರು. ಸೊ ನಿಮಗೆಲ್ಲ ಗೊತ್ತಿದೆ, ಅವರ ಸಾಮಾಜಿಕ ಜಾಲತಾಣಗಳ ಮೂಲಕ ಅವರು ತುಂಬ ಜನರಿಗೆ ತಮ್ಮ ಶ್ರೇಷ್ಠವಾಗಿರುವಂಥ ಕಾರ್ಯಗಳ ಮೂಲಕ ಈಗ ಜನಪ್ರಿಯರಾಗಿದ್ದಾರೆ. ಸೊ ಕಟೀಲಲ್ಲಿ ಬ್ರಹ್ಮ ಕಲಶೋತ್ಸವ ಸಂದರ್ಭದಲ್ಲಿ ಅಲ್ಲಿ ವೇಷವನ್ನು ಧರಿಸಿಕೊಂಡು ನಿಧಿಯನ್ನು, ಅಂದರೆ ಹಣವನ್ನು ಸಂಗ್ರಹಿಸಿಕೊಂಡು ನಿಹಾರಿಕಾ ಎನ್ನುವಂಥ ಪುಟ್ಟ ಬಾಲಿಗೆ 5 ವರ್ಷದ ಮಗುವಿಗೆ ಬ್ಲಡ್ ಕ್ಯಾನ್ಸರ್ನಿಂದ ಬಳಲ್ತಿದ್ದಂಥ ಮಗುವಿಗೆ ಹಣವನ್ನು ಸಹಾಯವನ್ನು ಮಾಡಿದರು. ನೇತಾಜಿ ಬ್ರಿಗೇಡ್ ಎನ್ನುವಂಥ ಸಂಘಟನೆ ಮೂಡಿಬಿದ್ರೆದು ತುಂಬ ಒಳ್ಳೆಯ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದೆ. ಅದಕ್ಕಿಂತ ಮೊದಲು ಅವರು ಜವನರ್ ಬೆದ್ರ, ಅದು ಕೂಡ ಒಂದು ಉತ್ತಮ ಸಂಘಟನೆ, ಅದರಲ್ಲೂ ಕೂಡ ಹೀಗೆ ವೇಷವನ್ನು ಧರಿಸಿಕೊಂಡು ಒಳ್ಳೆಯ ಕೆಲಸವನ್ನು ಮಾಡಿದರು. ಈ ಬಗ್ಗೆ ವೀಕ್ಷಕರ ಅಭಿಪ್ರಾಯವನ್ನು ಸ್ವೀಕರಿಸ್ತೇವೆ. ನಮಸ್ಕಾರ. ಹಲೋ, ನಮಸ್ಕಾರ ರೇಖಾ ಅವರೇ, ಅಪರೂಪ, ಹೇಳಿ ಹೇಳಿ. ಹೌದು ಹೌದು. ಈಗ ನನ್ನಿಂದ ನಾನು ಹೇಳ್ತೇನೆ, ನಾನೀಗ 5ನೇ ಅವನಿಗೆ ವೀಲ್ಚೇರ್ ಕೊಡೋದು, ಎಲ್ಲರೂ ನನಗೆ ಕೇಳಿದ್ರೆ ಸಹಾಯ ಹಸ್ತವನ್ನು ನೀಡ್ತಾ ಇದ್ದಾರೆ. ನನ್ನಿಂದಲೇ ನಾನೇ ಕಲಿಬೇಕಾಗಿದೆ. ನನಗೆ ಪ್ರೋತ್ಸಾಹ ಹೇಗೆ ಕೊಡ್ತಾರೆ ಅಂದ್ರೆ ಹೇಳ್ತಾರೆ, ನಿಮಗೋಸ್ಕರ ನೀವು ಕೇಳುವುದಲ್ಲ, ಬೇರೆಯವರಿಗೋಸ್ಕರ ನೀವು ಒಳ್ಳೆದಕ್ಕೆ ಕೇಳುವುದು, ನಮ್ಮ ಸಹಾಯ ಹಸ್ತವನ್ನು ನಿಮಗೆ ನೀಡ್ತಾರೆ ಅಂತ ಹೇಳಿ ಒಳ್ಳೆಯ ಭಾವನೆಗಳು, ಮಾತುಗಳು ಬರ್ತವೆ. ಅದೇ ನನಗೆ ಸಂತೋಷ. ಹಾಗೆ ವಿಕ್ಕಿ ಅವರು ಈ ಒಳ್ಳೆ ಕೆಲಸವನ್ನು ಮಾಡುದು ನೋಡಿ ನನಗೆ ಇವತ್ತು ಭಾರಿ ಖುಷಿ ಆಯ್ತು. ಇನ್ನು ಮುಂದೆ ಕೂಡ ಇವರು ಇಂಥದ್ದೇ ಒಳ್ಳೆ ಕೆಲಸ ಮಾಡ್ಲಿ. ಮತ್ತೆ ಯಾಕೆ ಹೇಳಿದ್ರೆ ಸರ್, ಈಗ
ಪಾಪದವರನ್ನು ಕೇಳುವವರು ಗತಿ ಇಲ್ಲ. ಅವರು ಅವರಾಗಿಯೇ ರೋಗವನ್ನು ಸಹಿಸಿ ಏನ ಮಾಡಿ ಅವರಾಗಿ ಇರ್ತಾರೆ. ಆದ್ರೆ ಇವರು ಅಂತವರನ್ನು ಕಂಡು ಹುಡುಕಿ ಅವರಿಗೆ ಸಹಾಯವನ್ನು ನೀಡುವುದು ಅದರಷ್ಟು ಒಳ್ಳೆ ಬೇರೆ ಕೆಲಸ ಯಾವುದಿಲ್ಲ ಸರ್. ನನಗೆ ಅದು ಖುಷಿ ಆಯ್ತು. ಓಕೆ ಓಕೆ, ಸರಿ, ಧನ್ಯವಾದ ರೇಖಾ ಅವರೇ. ಎಸ್, ಸೊ ನೀವು ರವಿಯವರ ಮಾತುಗಳನ್ನು ಕೂಡ ಕೇಳಿದ್ರು. ಎಸ್, ಏನು ಹೇಳ್ತೀರಿ ಈಗ? ಆಗ ರವಿಯವರ ಮಾತುಗಳು ತುಂಬ ಖುಷಿ ಆಯಿತು. ಅವರೇ ನಮಗೆ ಇನ್ಸ್ಪಿರೇಷನ್. ಮತ್ತು ಇವರ ಮಾತುಗಳು ಇನ್ನೂ ಹೆಚ್ಚಿನ ಇದು ಮಾಡಬೇಕಂತ ಪ್ರೋತ್ಸಾಹ ನೀಡಿದ್ದಾರೆ. ಹಾಗಾಗಿ ಇನ್ನು ಮುಂದೆ ಕೂಡ ಈ ಥರ ಮಾಡಬೇಕಂತ. ಕರೆಕ್ಟ್. ಎಸ್, ಸೊ ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ ಬಹುಶಃ ರವಿಯವರ ಸ್ಟಾರ್ಟ್ ಮಾಡಿದನ್ನು ಹೀಗೆ ವೇಷವನ್ನು ಧರಿಸುವ ಮೂಲಕ, ಅಬ್ಬರದ ವೇಷ ಅದು ಕೂಡ ಕೇವಲ ಮತ್ತೆ ಒಂದು ವೇಷವನ್ನು ಧರಿಸಿಕೊಂಡು ನವರಾತ್ರಿ ಅಥವಾ ಅಷ್ಟಮಿ ಸಮಯದಲ್ಲಿ ತುಂಬ ಜನ ಇರ್ತಾರೆ. ಆದರೆ ಅದು ಅವರಿಗೋಸ್ಕರ ಪಾಪ ದುಡಿಯುವುದು. ವೀಕ್ಷಕರೊಬ್ಬರ ಅಭಿಪ್ರಾಯವನ್ನು ಕೇಳೋಣ. ನಮಸ್ಕಾರ. ಹಲೋ, ಹೇಳಿ ಹೇಳಿ ಹೇಳಿ, ಮಾತಾಡಿ, ಧ್ವನಿ ಕೇಳಿಸ್ತಾ. ಹಾಂ, ಹೇಳಿ, ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ? ಹೇಳಿ ಹೇಳಿ, ಮಾತನಾಡಿ. ಇವತ್ತು ವಿಕಿಪೀಡಿಯಾದ ಕಾರ್ಯಕ್ಕೆ ನಾವು ಯಾವ್ದಕ್ಕ ತಿಳಿದಿರಲಿ. ಓಕೆ, ಅವರು ಅಷ್ಟು ಒಳ್ಳೆ ಕಾರ್ಯ ಮಾಡಿದ್ದಾರೆ. ಅವರಿಗೆ ನಾವು ಯಾವ್ದಕ್ಕ ಸಪೋರ್ಟ್ ಕೊಡ್ಬೇಕಂತೆ. ಏಕೆ ನೀವು ಓಕೆ ಟಿವಿ ವಾಲ್ಯೂಮ್ ನೋಡಿ ಮಾತಾಡ್ತಾ ಇದ್ರಿ. ಓಕೆ, ಯಾವ ಊರು ನಿಮ್ದು? ಯಾವ ಊರು? ಓಕೆ, ಸೊ ಅಲ್ಲಿ ಕೂಡ ಇಂಥ ಏನಾದರೂ ನೀವು ಹೊಸ ಪ್ರಯೋಗ ಮಾಡಬಹುದಾ ನಿಮ್ಮ ಕಡೆ? ನಾವು ನಿಜವಾಗಿ ಹಿಂದಿಂದ ನಾವು ಸಪೋರ್ಟ್ ಕೊಡ್ತೇವೆ. ಯಾರು ಮುಂದೆ ಬಂದು ಸಪೋರ್ಟ್ ಕೊಡೋದು ಯಾರಿದ್ರೆ ಅವರು ಒಳ್ಳೆದಿದ್ದಾರೆ. ಕರೆಕ್ಟ್. ಎಸ್, ಸೊ ಇಂಥ ಒಂದು ಪ್ರಯತ್ನ ನಿಮ್ಮ ಊರಲ್ಲಿ ಕೂಡ ಆಗ್ಲಿ ಅಂತ ನಾವು ನಿರೀಕ್ಷೆ ಮಾಡ್ತೇವೆ. ಓಕೆ, ಹೇಳಿ ಹೇಳಿ, ಇಲ್ಲೇ ಇದ್ದಾರಲ್ಲ ಮಾತಾಡಿ. ಹಾ, ಹೇಳಿ. ನಿಗ್ಲ ಸಪೋರ್ಟ್ ಇದ್ದೀನಿ. ಹನ್ನೊಂದು ನಿಗ್ಲ ಸಪೋರ್ಟ್ ಹಿಡಿದು ಮಿತ್ ಬೈದೀನಿ. ಮಾತಾಡುವಂತಾರೆ ಕೆಲವು ಇಟ್ಕೊಂತಾರೆ ಅಂಚೆ ಇದ್ದಾನೆ ಮಾತಾಡುವಂದ್ರೆ ಕೆಲವು ಕೆಲವು ಮಾತಾಡುವ ಇಷ್ಟಿಲ್ಲ ಅದೆಲ್ಲ ಅನುಕೂಲ ಸೇಮ್ ಒಂದು ಲೆಕ್ಕದಿಂದ ಮಾತಾಡೋದು ಅದರ ಜೀವ ಇಟ್ಕೊಂಡಂತದ್ದು ಒಂದು ಲೆಕ್ಕದಿಂದ ಅಂತ. ಕರೆಕ್ಟ್ ಕರೆಕ್ಟ್ ಸಮ ನೆಟ್ಲ ಕೆಲವು ಇದೆ ಇಂಗ್ಲ ಕೆಲವು ನೆಟ್ಲ ಪ್ರಿಯ ಕೆಲವು ವಾಟ್ಸಪ್ ದಂಜಿವರ ಬರೋ ನೀವು ಕೆಲವು ಇದು ಅಂತ ನನ್ನ ಇಂಚಿನ ಕಾರ್ಯ ನಾವ ಮಂದು ನಿಪ್ಲೆ ಖಂಡಿತ ಖಂಡಿತ ಗಿಯಾಪಲ ಬೇರಿತ ಇಂಗ್ಲ ನಿಪ್ನು ಖಂಡಿತ. ಓಕೆ, ಸೋಲ್ಮೇಲ್ ಸರ್, ಸೋಲ್ಮೇಲ್. ಓಕೆ, ಎಸ್. ಹೀಗೆ ಬಹುಶಃ ಜನ ಬೇರೆ ಬೇರೆ ಊರಿನಿಂದ ಫೋನ್ ಮಾಡಿ ಮಾತನಾಡ್ತಾರೆ. ಇನ್ನೊಂದು ಕರೆ ಉಂಟಾ ಅಂತ ಅಂದ್ಕೊಂಡಿದ್ದೇನೆ, ಲೈಟ್ ಆನ್ ಇದ್ದ ಕಾರಣ. ಹಲೋ, ದಯವಿಟ್ಟು ಅದನ್ನು ಆಫ್ ಮಾಡಬೇಕು ಆದಷ್ಟು ಬೇಕು. ಎಸ್, ಏನು ಹೇಳ್ತಾರೆ ಈಗ ಬೇರೆ ಬೇರೆ ಊರಿಂದ ಕೂಡ ಹೀಗೆ ಹೋಗಿ ಏನಾದರೂ ನಿಮಗೆ ಅಲ್ಲಿ ಹೀಗೆ ಮಾಡಬೇಕು ಅಂತ ಅನಿಸ್ಕೊಂಡು ಕಟೀಲ್ ಆಯಿತು, ಆಳ್ವಾಸ್ ಮೂಡುಬಿದ್ರೆಯಲ್ಲಿ ಮಾಡಿದ್ರಿ, ಕಂಬಳ ಕೂಡ ಮೂಡುಬಿದ್ರೆಲ್ಲೇ ಆದಾಗ ಮಾಡಿದ್ರಿ. ಸೊ ಹೀಗೆ ನೆಕ್ಸ್ಟ್ ಏನಾದರೂ ಬೇರೆ ಊರಿಗೆ ಹೋಗಿ ಮಾಡಬೇಕು, ಹೀಗೆ ಮುಂದೆ ನೋಡಬೇಕು ಜನರ ನಿರೀಕ್ಷೆ ಹೇಗಿರ್ತದೆ ಅಂತ, ಜನರ ಮೇಲೆ ಡಿಪೆಂಡ್. ಹಾಗೆ ಜನರ ಪ್ರೋತ್ಸಾಹ ಕೊಟ್ಟರೆ ಬೇರೆ ನೋಡಬೇಕು. ಎಸ್, ಮತ್ತೊಂದು ಕರೆ ಕಾಯ್ತಾ ಇದೆ. ನಮಸ್ಕಾರ. ನಮಸ್ತೆ, ಹೇಳಿ, ಮಾತಾಡಿ. ಹಾಂ, ಹೇಳಿ, ಮಾತಾಡಿ ಶಾನ್ ಅವರೇ. ವ್ಯಕ್ತಿ ಶೆಟ್ಟಿ ಅವರು ಮೊದಲಿಗೆ ಹೇಳ್ಬೇಕಾದ್ರೆ ವ್ಯಕ್ತಿ ಶೆಟ್ಟಿ ಅವರು ನಮ್ಮ ಅಮೃತಬಂಧಿ ಸದಸ್ಯ ಅಂತ ನಮಗೆ ತುಂಬಾ ಹೆಮ್ಮೆ ಆಗ್ತದೆ. ನಿಜ ನಿಜ. ಅಂದ್ರೆ ಅವರೊಂದು ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಈ ಒಂದು ಕಾರ್ಯಕ್ಕೆ ಇಳಿದಿರೋದನ್ನು ನಾವು ತುಂಬಾ ಸಪೋರ್ಟ್ ಮಾಡ್ಬೇಕಾಗ್ತದೆ. ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಅಂದ್ರೆ ಜನಧರ್ಮದ ಅಂತ ಈಗ ನೋಡ್ತಿರ್ಬೋದು, ಈಗ ವಾಟ್ಸ್ಆಪ್ ನಲ್ಲಿ ಆಗಿರ್ಬೋದು, ಫೇಸ್ಬುಕ್ ಅಲ್ಲಿ ಆಗಿರ್ಬೋದು, ತುಂಬಾ ಪ್ರಚಾರಗಳಂತಿದೆ. ಈಗ ವ್ಯಕ್ತಿ ಶೆಟ್ಟಿ ಅಂತ ಯಾರು ಕೂಡ ಹೇಳಿರ್ಬೇಕಿಲ್ಲ, ಮೊನ್ನೆ ಈ ವೇಷವನ್ನು ನಟಿನಲ್ಲಿ ಯಾರು ನೋಡಿರ್ತಾರೆ. ಈ ಒಂದು ವಾರದಲ್ಲಿ ವ್ಯಕ್ತಿ ಶೆಟ್ಟಿ ಯಾರು ಅಂತ ಇಡೀ ಎಲ್ಲ ಈ ದಕ್ಷಿಣ ಕನ್ನಡ ಜನತೆಗೆ ಗೊತ್ತಾಗಿದೆ. ಹಾಗಾಗಿ ಇವತ್ತೊಂದು ಈ ಕಾರ್ಯಕ್ಕೆ ನಾವು ತುಂಬಾ ಖುಷಿ ಪಡ್ತಿದ್ದೇವೆ. ಯಾವುದೇ ಒಂದು ನಿಸ್ವಾರ್ಥ ಸೇವೆಯಿಂದ ಈ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳೋದು. ಕರೆಕ್ಟ್ ಕರೆಕ್ಟ್. ನಿಮ್ಮ ಸಂಘಟನೆ ಕೂಡ ತುಂಬಾ ಶುಭಾಶಯಗಳು, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ.
ಖಂಡಿತವಾಗಿ ನಮ್ಮ ಬೆಂಬಲ ಯಾವತ್ತಿದೆ. ಅಮೃತ ಸಂಜೀವಿನಿಯ ಸದಸ್ಯ ಅಂತ ಹೇಳಿಕೊಂಡು ನಮ್ಮ ಬೆಂಬಲ ಯಾವತ್ತಿದೆ. ಸದಸ್ಯರಂತ ಹೇಳೋಕ್ಕಿಂತ ಮುಂಚೆ ನಮ್ಮ ಸಂಘದ ಒಳ್ಳೆ ಕಾರ್ಯಕರ್ತ ಕೂಡ ಹೋಗಿ. ಓಕೆ ಓಕೆ ಸರಿ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಎಸ್, ಥ್ಯಾಂಕ್ ಯು. ಓಕೆ, ಸರಿ, ಹಾಗಾದರೆ ಒಂದು ಕಾರ್ಯಕ್ರಮ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ ನಾವು. ತುಂಬ ಜನ ಕರೆ ಮಾಡಿ ಪ್ರೋತ್ಸಾಹಿಸ್ತಾ ಇದ್ದಾರೆ, ನೈತಿಕ ಬೆಂಬಲವನ್ನು ಕೂಡ ಕೊಡ್ತಾ ಇದ್ದಾರೆ. ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಈಗ ಶಶಾಂಕ್ ಅವರು ಕಾಲ್ ಮಾಡಿದ್ದು ಅಮೃತ ಸಂಜೀವಿನಿ ಸಂಸ್ಥೆಯನ್ನು ನನ್ನ ಕುಟುಂಬ ಅಂತ ಹೇಳ್ಬೋದು. ನನ್ನ ಯಾವುದೇ ಒಂದು ಕಾರ್ಯಕ್ರಮ ಇರ್ಬೋದು, ಅದಕ್ಕೆ ಮೊದಲ ಬೆನ್ನೆಲುಬಾಗಿ ನಿಲ್ಲೋದು ನನ್ನ ಸಂಜೀವಿನಿ ಕಾರ್ಯಕರ್ತರು. ಹಾಗಾಗಿ ಅವರಿಗೆ ಯಾವತ್ತು ಚಿರಋಣಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಈ ಮೂಲಕ. ಎಸ್, ಸೊ ಜನರಿಗೆ ಏನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀನಿ? ಜನ ಸಹಕಾರ ಮುಂದೆ ಸಹ ಇರಬೇಕು. ನನಗೆ ಮುಂದೆ ಈ ಥರ ವಿಭಿನ್ನ ರೀತಿಯ ಮುಂದೆ ಬರ್ತೇನೆ, ಮುಂದೆ ಕೂಡ ವಿಭಿನ್ನ ರೀತಿಯ ವೇಷದ ಮೂಲಕ ಆಗ ಕೂಡ ಇದೇ ರೀತಿಯ ಸಹಕಾರ ನೀಡಬೇಕಂತ ಕೇಳಿಕೊಳ್ತೇನೆ. ಓಕೆ, ಎಸ್. ಸೊ ವೀಕ್ಷಕರೇ, ಇದು ಅಷ್ಟು ನೋಡಿದಷ್ಟು ಸುಲಭ ಅಲ್ಲ, ಅಥವಾ ಮಾಡಿದಷ್ಟು ಇದು ಸುಲಭ ಅಲ್ಲ. ಇದಕ್ಕೆ ಒಂದಿಷ್ಟು ದೃಢವಾಗಿರುವಂಥ ಮನಸ್ಸು ಬೇಕು, ಹಾಗೆ ಒಂದು ಒಳ್ಳೆಯ ಆಪ್ತ ಗೆಳೆಯರ ನೆರವು ಕೂಡ ಬೇಕು. ಒಂದು ಸಂಘಟನೆ ಬೆನ್ನಿಗೆ ನಿಂತಾಗ ಹೀಗೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನೇತಾಜಿ ಬ್ರಿಗೇಡ್ ಹಾಗೆ ಜವನರ್ ಬೆದ್ರ ನನ್ನ ಸಂಘಟನೆಗಳು ಹೀಗೆ ವಿಕ್ಕಿ ಶೆಟ್ಟಿ ಅವರೊಟ್ಟಿಗೆ ಇದ್ದ ಕಾರಣ ಬಹುಶಃ ಅವರಿಗೆ ಕೂಡ ಸ್ಫೂರ್ತಿ ಸಿಕ್ಕಿ ಹೀಗೆ ಮಾಡಿದ್ದಾರೆ. ನಿಮ್ಮ ಕೂಡ ಸಂಘಟನೆಗಳು ಬೇರೆ ಬೇರೆ ಊರಿನಲ್ಲಿ ಇರುತ್ತೆ, ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ ಇರ್ತೀರಿ. ಇದು ಒಂದು ಹೊಸ ಐಡಿಯಾವನ್ನು ರವಿ ಕಟ್ಪಾಡಿ ಅವರು ಮಾಡಿದರು, ಈಗ ವಿಕ್ಕಿ ಶೆಟ್ಟಿ ಅವರು ಮಾಡಿದರು. ಒಟ್ಟಿನಲ್ಲಿ ಜನ ಏನು ನಿಮ್ಮ ಸಂಘಟನೆ ಮೇಲೆ ವಿಶ್ವಾಸ ಇಟ್ಟಿರ್ತಾರೆ, ಈ ಮೂಲಕ ಅವರು ಕೊಡಲಿಕ್ಕೆ ತಯಾರಾಗಿರುತ್ತೆ. ಅದನ್ನು ಸೇರಿಸಿಕೊಂಡು ದೊಡ್ಡ ಮೊತ್ತ ಈಗೇನು ಸಂಗ್ರಹ ಆಗಿದೆ ಅದನ್ನು ಕೆಲವೊಮ್ಮೆ ಈಗ ಅವ್ರು ಹೇಳಿದರು ನಾವು ಪ್ರತಿ ತಿಂಗಳ ಕೈಯಿಂದ ಹಾಕ್ತೇವೆ ಅಂತೇಳಿ. ಆದರೆ ವರ್ಷಕ್ಕೆ 1-2 ಸಲ ಹೀಗೆ ಮಾಡುವ ಮೂಲಕ ಸಂಗ್ರಹವಾಗಿರುವಂಥ ಮೊತ್ತ ಕೆಲವು ರೋಗಿಗಳಿಗೆ ಅಥವಾ ಕೆಲವು ಕಾಯಿಲೆಗಳಿಗೆ ದೊಡ್ಡ ಅಮೌಂಟ್ ಬೇಕಾಗಿರುತ್ತೆ. ಈಗ ಅವರು 3 ಲಕ್ಷ ಸಂಗ್ರಹ ಮಾಡಿದರು, ಸುಮಾರು 5 ಲಕ್ಷ ಬೇಕಾಗಿತ್ತು ಅಂತ ಅನಿಸ್ತಾ ಇತ್ತು. ಸೊ 3 ಲಕ್ಷ ಇವರೇ ಸಂಗ್ರಹ ಮಾಡಿ ಕೊಟ್ಟ ಕಾರಣ ಆ ಕುಟುಂಬಕ್ಕೆ ಒಂದು ಮಗುವನ್ನು ಉಳಿಸುವಂಥ ಒಂದು ಏನು ಕಾರ್ಯದಲ್ಲಿ ಇವರ ಒಂದು ದೊಡ್ಡ ಸಹಾಯ ಅಥವಾ ಒಂದು ಆನೆಬಲ ಸಿಕ್ಕಿದಾಗೆ ಆಗಿರ್ಬೋದು. ಸೊ ಆ ಮಗುವಿಗೆ ಕೂಡ ಇವರ ಸಹಾಯದಿಂದ ಒಂದಿಷ್ಟು ಚೇತರಿಕೆ ಕಂಡು ಆ ಮಗು ಆರೋಗ್ಯವಂತರಾಗಿ ಮುಂದೆ ಸಮಾಜಕ್ಕೆ ಕೂಡ ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯವಾದರೆ ಆಗ ಈ ಸಂಘಟನೆಗಳ ಮತ್ತು ವಿಕ್ಕಿ ಶೆಟ್ಟಿ ಅಂತವರ ಶ್ರಮ ಕೂಡ ಸಾರ್ಥಕ ಆಗತ್ತೆ. ಮುಂದೆ ಕೂಡ ಹೀಗೆ ಒಳ್ಳೊಳ್ಳೆ ರೀತಿಯಲ್ಲಿ ವೇಷವನ್ನು ಧರಿಸಿಕೊಂಡು ಹಣವನ್ನು ಸಂಗ್ರಹಿಸಿಕೊಂಡು ಇನ್ನೂ ಅಗತ್ಯ ಇದ್ದವರಿಗೆ ಕೊಡಬೇಕು, ನೈಜ ಏನು ನಿರೀಕ್ಷೆ ಇರುವವರಿಗೆ ಕೊಡಬೇಕು ಅಂತೇಳಿ ಅವರನ್ನ ಸಂಕಲ್ಪ ಮಾಡಿಕೊಂಡಿದ್ದಾರೆ. ಇನ್ನೂ ಚಿಕ್ಕ ಪ್ರಾಯ 22-23 ವರ್ಷ. ಸೊ ತುಂಬ ವರ್ಷ ಅವರು ಹೀಗೆ ಅನೇಕ ಜನರಿಗೆ ಸಹಾಯ ಮಾಡುವಂತಾಗಲಿ, ಹಾಗೆ ಇವರು ಕೂಡ ಬೇರೆಯವರಿಗೆ ಪ್ರೇರೇಪಣೆ ಆಗಲಿ. ಸಾಮಾಜಿಕ ಜಾಲತಾಣಗಳು ಇವರ ಬೆಂಬಲಕ್ಕೆ ನಿಂತಿರುವುದು ನಿಜಕ್ಕೂ ಒಂದು ಒಳ್ಳೆಯ ಕೆಲಸ. ಯಾಕಂತ ಹೇಳಿದರೆ ಹಾಗೆ ಒಂದಿಷ್ಟು ಪ್ರಚಾರ ಆದಾಗ ಮಾತ್ರ ಇವರಿಗೂ ಮುಂದಕ್ಕೆ ಇನ್ನಷ್ಟು ಸೇವೆ ಸಲ್ಲಿಸಲಿಕ್ಕೆ ಪ್ರೋತ್ಸಾಹ ಸಿಗುತ್ತೆ, ಮತ್ತು ಉಳಿದವರಿಗೆ ಕೂಡ, ಉಳಿದ ಸಂಘಟನೆಗಳಿಗೆ ಕೂಡ ಇಂಥ ಒಂದು ಯೋಜನೆಯಲ್ಲಿ ಸಾಗೋಣ ಅಂತ ಅನಿಸ್ತದೆ. ರವಿ ಕಟ್ಪಾಡಿಯಿಂದ ವಿಕ್ಕಿ ಶೆಟ್ಟಿ ಅವರು ಬಂದರು. ಈಗ ವಿಕ್ಕಿ ಶೆಟ್ಟಿಯಿಂದ ಪ್ರೇರೇಪಣೆಗೊಂಡು ಮತ್ತಷ್ಟು ಯುವಕರು ಮುಂದೆ ಬರಲಿ ಅಂತ ಹಾರೈಸ್ತಾ ಈ 3/4 ಗಂಟೆ ಅವಧಿಯಲ್ಲಿ ನಮ್ಮೊಂದಿಗೆ ಮಾತನಾಡಿರುವಂಥ ವಿಕ್ಕಿ ಶೆಟ್ಟಿ ಅವರಿಗೆ ಮುಂದೆ ಕೂಡ ಹೀಗೆ ಹೊಸತನಗಳನ್ನು ಮಾಡಿ ಅವರು ಕೂಡ ಇನ್ನಷ್ಟು ಸಮಾಜದಲ್ಲಿ ಅಸಹಾಯಕರಿಗೆ ಸಹಾಯ ನೀಡುವಂತಾಗಲಿ ಅಂತ ನಾವು ಕೂಡ ಹಾರೈಸ್ತೇವೆ. ಥ್ಯಾಂಕ್ ಯು ವೆರಿ ಮಚ್ ವಿಕ್ಕಿ. ಎಸ್, ಇದು ಇವತ್ತಿನ ಜನಧ್ವನಿ. ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡುವಾಗ ನಿಜಕ್ಕೂ ಮನಸ್ಸಿಗೆ ಖುಷಿ ಆಗುತ್ತೆ. ಇಂಥ ಒಂದು ಅಪರೂಪದ ಕಾರ್ಯಕ್ರಮಗಳು ನಮಗೆ ಕೂಡ ಮಾಡಲಿಕ್ಕೆ ಸಿಗೋದು ಕೂಡ ನಮ್ಮ ಒಂದು ನಸೀಬ್ ಅಂತ ಹೇಳ್ತಾ ಈ ಕಾರ್ಯಕ್ರಮದಿಂದ ವಿರಮಿಸ್ತಾ ಇದ್ದೇವೆ. ನಾಳೆ ರಾತ್ರಿ 8 ಗಂಟೆ ಜನಧ್ವನಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ಶುಭರಾತ್ರಿ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.